ಇವರನ್ನು ಈ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಶ್ರೀಯುತ ಮಾಬಲ್ ಟಿ ದೆಪ್ಪಿಲಿಮಾರ್ ಶ್ರೀಯುತರು ಮುನ್ನೂರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿದ್ದು ಗ್ರಾಮದ ಅಭಿವೃದ್ಧಿಯ ಕನ್ನೋಟದ ಹಲವಾರು ಯೋಜನೆಗಳನ್ನು ರೂಪಿಸುವಲ್ಲಿ ಅಲ್ಲದೆ ಗ್ರಾಮದ ಪ್ರತಿ ಮನೆಯಲ್ಲಿ ಚಿರಪರಿತರಾಗಿರುವ ಸದಾ ಗ್ರಾಮದ ಜನರೊಂದಿಗೆ ಬೆರೆಯುವಂಥ ಸ್ಫೂರ್ತಿಯ ಚಿಲುಮೆಯಾಗಿರುವಂಥ ಶ್ರೀಯುತ ಮಾಬಲ್ ಟಿ ದೆಪ್ಪಿಲಿಮಾರ್ ಇವರಿಗೆ ಶ್ರೀ ಜೈ ವೀರಾಂಜನೇಯ ವ್ಯಾಯಾಮ ಶಾಲೆಯ 38ನೇ ವಾರ್ಷಿಕೋತ್ಸವದ ಸಂಭ್ರಮದ ಈ ಒಂದು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಇವರನ್ನು ನಮ್ಮ ಸಂಸ್ಥೆಯ ಸದಸ್ಯರಾದ ಚೈತ್ರನ್ ತೇವುಲ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂಥ ಶ್ರೀಯುತ ಮಾಬಲ್ ಹೆಗ್ಡೆ ಮಾಗಂತಡಿ ಟ್ರಸ್ಟಿ ಪಂಜಂದಾಯ ಬಂಟ ವೈದ್ಯನಾಥ ಹಾಗೂ ಕೊರಗತನಿಯ ದೇವದ ಆದಿಸ್ಥಳ ಕುತ್ತಾರ್ ಮುನ್ನೂರು ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇವೆ. ಇವರನ್ನು ದಿವ್ಯನ್ ತೇವುಲ ಸಾಲು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ಆಗಮಿಸಿರುವ ನರಿಂಗಾನ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವ ಶ್ರೀಯುತ ನವಾಜ್ ನರಿಂಗಾನ ಇವರನ್ನು ಕೂಡ ಈ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ನವಾಜ್ ನರಿಂಗಾನ ಶ್ರೀಯುತವರು ನರಿಂಗಾನ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿದ್ದು ಇವರು ಬ್ಲಡ್ ಡೋನರ್ ಮ್ಯಾಂಗ್ಳೂರು ಸಂಸ್ಥೆಯ ಜಿಲ್ಲಾ ಅಧ್ಯಕ್ಷರಾಗಿರುತ್ತಾರೆ. ಜಿಲ್ಲೆಯಲ್ಲಿ ಅತಿ ಹೆಚ್ಚು ರಕ್ತದಾನ ಶಿಬಿರ ನಡೆಸಿದ ಕೀರ್ತಿ ಈ ಸಂಸ್ಥೆಗೆ ಸಲ್ಲುತ್ತದೆ. ತುರ್ತು ಸಂದರ್ಭದಲ್ಲಿ ಅನೇಕ ಬಾರಿ ರಕ್ತವನ್ನು ಪ್ರಖ್ಯಾತಿಸುವಲ್ಲಿ ಸಂಸ್ಥೆಯ ಕಾರ್ಯ ಶ್ಲಾಘನೀಯ. ಶ್ರೀಯುತರು ಓರ್ವ ಯುವ ನಾಯಕರಾಗಿದ್ದು ಪಂಚಾಯತ್ನಲ್ಲಿ ಅಭಿವೃದ್ಧಿ ಕಾರ್ಯ ನಡೆಸುವುದರಲ್ಲಿ ಮಹತ್ತರ ಪಾತ್ರವನ್ನು ವಹಿಸಿರುತ್ತಾರೆ. ಇವರಿಗೆ ಗುರುರಾಜ್ ತೇವುಲ ಹೂಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀಯುತ ನಾಗರಾಜ್ ಬಜಾಲ್ ಅಧ್ಯಕ್ಷರು ಪಕ್ಕಲಡ್ಕ ಯುವಕ ಮಂಡಲ ರಿಜಿಸ್ಟರ್ ಬಜಾಲ್ ಇವರನ್ನು ಕೂಡ ಈ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಶ್ರೀಯುತ ನಾಗರಾಜ್ ಬಜಾಲ್ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಸಂಸ್ಥೆಯಾದ PYM ಪಕ್ಕಲಡ್ಕ ಈ ಸಂಸ್ಥೆಯ ಅಧ್ಯಕ್ಷರಾಗಿದ್ದು ಹಲವಾರು ನಾಟಕ ತುರ್ತು ಕಾರ್ಯದ ನಿಮಿತ್ತ ಬೆಂಗಳೂರಿಗೆ ಹೋಗಬೇಕಾಗಿದ್ದ ಆದ್ದರಿಂದ ನವಾಜ್ ನರಿಂಗಾನ ಇವರು ವೇದಿಕೆಯಿಂದ ನಿರ್ಗಮಿಸಿದ್ದಾರೆ. ಧನ್ಯವಾದ ನವಾಜ್ ಇವರಿಗೆ. ಶ್ರೀಯುತ ನಾಗರಾಜ್ ಬಜಾಲ್ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತ ಸಂಸ್ಥೆ ಪಕ್ಕಲಡ್ಕ ಯುವಕ ಮಂಡಳದ ಅಧ್ಯಕ್ಷರಾಗಿದ್ದು ಅಲ್ಲದೆ ಓರ್ವ ಪರಿಸರವಾದಿಯಾಗಿರುವ ಇವರು ಪ್ರಸ್ತುತ ಹಸಿರು ದಳ ಎಂಬ NGO ಸಂಸ್ಥೆಯ ಸಂಯೋಜಕರಾಗಿ ನಮ್ಮ ನೇತ್ರಾವತಿ ನಮ್ಮ ಜವಾಬ್ದಾರಿ ಎಂಬ ಅಭಿಯಾನವನ್ನು ಆರಂಭಿಸಿ ಜನಜಾಗೃತಿ ಮೂಡಿಸುತ್ತಿದ್ದಾರೆ. ಅಲ್ಲದೆ ಓರ್ವ ಕ್ರೀಡಾಪಟು ರಂಗ ಕಲಾವಿದರು ನೃತ್ಯಪಟು ಆಗಿರುವ ಇವರು ಅನೇಕ ಬಾರಿ ರಕ್ತದಾನವನ್ನು ಮಾಡಿರುತ್ತಾರೆ. ಶ್ರೀಯುತ ನಾಗರಾಜ್ ಬಜಾರ್ ಇವರಿಗೆ 38ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಿದ್ದೇವೆ. ಇವರಿಗೆ ಆನಂದ್ ತೇವುಲ ಸಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೂ ಸಂಸ್ಥೆಯ ಹಿತೈಷಿ ಹಾಗೂ ಕಾರ್ಮಿಕ ಮುಖಂಡರಾದಂತಹ ಶ್ರೀಯುತ ಕೃಷ್ಣಪ್ಪ ಸಾಲಿಯನ್ ಇವರು ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇವರನ್ನು ಕೂಡ ಸ್ವಾಗತಿಸುತ್ತಾ ಶ್ರೀಯುತ ಕೃಷ್ಣಪ್ಪ ಸಾಲಿಯನ್ ಶ್ರೀಯುತರು ದಕ್ಷಿಣ ಕನ್ನಡ ಪ್ರಾಂತ ರೈತ ಸಂಘ ಇದರ ಜಿಲ್ಲಾಧ್ಯಕ್ಷರಾಗಿದ್ದು CPM ಪಕ್ಷದ ಜಿಲ್ಲಾ ಮುಖಂಡರಾಗಿರುತ್ತಾರೆ. ಇವರು ಮಂಡಲ ಪಂಚಾಯತ್ ಸದಸ್ಯರಾಗಿರುವ ಸಂದರ್ಭದಲ್ಲಿ ಈ ಗ್ರಾಮದಲ್ಲಿ ಜನರಿಗೆ ಅವಶ್ಯಕವಾಗಿರುವ ಯೋಜನೆಗಳನ್ನು ತಂದಿರುವ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಮುಖ್ಯವಾಗಿ ರಸ್ತೆ, ಕುಡಿಯುವ ನೀರಿನ ಯೋಜನೆ, ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸ್ಥಾಪನೆ ಹಾಗೂ ಇನ್ನಿತರ ಯೋಜನೆ ತಂದಿರುವ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇವರಿಗೆ ಕಿಶನ್ ತೇವುಲ ಸಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೂ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀಯುತ ಜಯರಾಮ್ ಕುತ್ತಾರ್ ಇವರು ಕೂಡ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇವರನ್ನು ಕೂಡ ಈ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಜಯರಾಮ್ ಕುತ್ತಾರ್ ಶ್ರೀಯುತರು ಶ್ರೀ ಜೈ ವೀರಾಂಜನೇಯ ವ್ಯಾಯಾಮ ಶಾಲೆಯ ಪ್ರಸ್ತುತ ಅಧ್ಯಕ್ಷರಾಗಿರುತ್ತಾರೆ. ಯುವಜನ ಸಂಘಟನೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದಲ್ಲದೆ ಸಂಘಟನೆಯ ನಾಯಕತ್ವವನ್ನು ವಹಿಸಿರುತ್ತಾರೆ. ಸಂಸ್ಥೆಯ ಆರಂಭದಿಂದಲೂ ಸಂಸ್ಥೆಯ ಕಾರ್ಯಚಟುವಟಿಕೆಗಳಲ್ಲಿ ಭಾಗಿಯಾಗಿರುತ್ತಾ ಸಂಸ್ಥೆಯ ಅನೇಕ ಜವಾಬ್ದಾರಿಗಳನ್ನು ವಹಿಸಿ ನಾಯಕತ್ವವನ್ನು ನೀಡಿರುವ ಇವರು
ಸಂಸ್ಥೆ ಯಶಸ್ವಿನ ಪಾಲುದಾರರಲ್ಲಿ ಒಬ್ಬರಾಗಿರುತ್ತಾರೆ. ಇವರನ್ನು ಈ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತಾರೆ. ಇವರಿಗೆ ವರ್ಷಿತ್ ಆರ್ ಬಿಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೂ ಸಂಸ್ಥೆಯ ಸ್ಥಾಪಕ ಸದಸ್ಯರಾದಂಥ ರಾಮಚಂದ್ರ ತೇವುಲ ಕೂಡ ಇವರು ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇವರನ್ನು ಕೂಡ ಸ್ವಾಗತಿಸುತ್ತಾ ಶ್ರೀಯುತ ರಾಮಚಂದ್ರ ತೇವುಲ, ಸಂಸ್ಥೆಯ ಸ್ಥಾಪನೆಯ ಪಾಲುದಾರರಲ್ಲೊಬ್ಬರಾದ ರಾಮಚಂದ್ರ ತೇವುಲ ಸಂಸ್ಥೆಯ ಸದಸ್ಯರಿಗೆ ಸದಾ ಮಾರ್ಗದರ್ಶನ ನೀಡುತ್ತಾ ಸಂಸ್ಥೆಯ ಹಲವಾರು ಜವಾಬ್ದಾರಿಯನ್ನು ಹೊತ್ತು ಸಂಸ್ಥೆಯನ್ನು ಮುನ್ನಡೆಸಿದಂತಹ ಕೀರ್ತಿ ಶ್ರೀ ರಾಮಚಂದ್ರ ತೇವುಲ ಇವರಿಗೆ ಸಲ್ಲುತ್ತದೆ. ಇವರಿಗೆ ರತನ್ ಕುತ್ತರ್ ಸಾಲ್ ಓದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಂಸ್ಥೆಯ ಮಾಜಿ ಅಧ್ಯಕ್ಷರಾದಂಥ ಕೇಶವ್ ಕುತ್ತಾರ್ ಕೂಡ ನಮ್ಮ ಜೊತೆ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸುತ್ತಾ ಶ್ರೀಯುತ ಕೇಶವ್ ಕುತ್ತರ್ ಸಂಸ್ಥೆಯ ಆರಂಭದ ದಿನದಿಂದಲೂ ಸಂಸ್ಥೆಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತಾ ಯುವಕರಿಗೆ ಸ್ಫೂರ್ತಿದಾಯಕವಾಗಿದ್ದು ಸಂಸ್ಥೆಯ ಹಲವಾರು ಜವಾಬ್ದಾರಿಯನ್ನು ಗೊತ್ತು ಸಂಸ್ಥೆಯನ್ನು 38 ವರ್ಷಗಳ ಕಾಲ ಮುನ್ನಡೆಸಿದಂತಹ ಕೀರ್ತಿ ಶ್ರೀ ಕೇಶವ್ ಕುತ್ತರ್ ಇವರಿಗೆ ಸಲ್ಲುತ್ತದೆ. ಇವರಿಗೆ ಅವಿನಾಶ್ ತೇವುಲ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅತಿಥಿಗಳನ್ನು ಸ್ವಾಗತಿಸಿದ ಶ್ರಾವಣ್ ತೇವ್ಲ ಇವರಿಗೆ ಧನ್ಯವಾದ. ದುಮುಗು ಯೋಜಿ ವೇದಿಕೆಯಲ್ಲಿ ದ್ವೀಪ ಪ್ರಜ್ಞಾಲ ಮನ್ಪುನ ಮುಖಾಂತರ ಈ ಒಂಜಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ಪಣದು ಶ್ರೀಯುತ ಮಾಬಲ್ ಹೆಗ್ಡೆ ಬೇಡ ವಿನಂತಿ ಮಂತಂದುಲ್ಲ. ಅದೇ ರೀತಿ ಮಾತಾ ಅತಿಥಿಲ್ಲ ಸಹಕಾರ ಮನ್ಪಡ್ಬಂದು ವಿನಂತಿ ಮಂತಂದುಲ್ಲ. ಪ್ರಜ್ವಲನದ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊರನ ಅತಿಥಿಗಳಿಗೆ ವಂದಿಸಾದು ದುಂಬುಗು ಸಂಸ್ಥೆದ ಅಧ್ಯಕ್ಷರ ನೆಂಚಿನ ಜಯರಾಮ್ ಕುತ್ತಾರ್ ಮೇರೆದ ಪ್ರಾಸ್ತಾವಿಕ ಭಾಷಣ. ಅಧ್ಯಕ್ಷರ್ ಪಕ್ಕಲಡ್ಕ ಯುವಕ ಮಂಡಲ ರಿಜಿಸ್ಟರ್ ಬಜಾಲ್ ಶ್ರೀ ನಾಗರಾಜ್ ಬಜಲ್ರೆ ಅಂಜನೆ ಮುಪ್ಪ ಸೇರಿದ ನಂಚಿನ ಮಾತಾ ಸಭಿಕೆರೆ ಏನಿ ವೀರಂಜನ ವ್ಯಾಯಾಮಶಾಲೆದ 38ನೇ ವಾರ್ಷಿಕೋತ್ಸವದ ಈ ಶುಭ ಸಮಾರಂಭಗೂ ಬೈದಿನ ಮಾತಾ ಸಭಿಕೆರೆಗೆ ಅಂಚೆನೆ 1985 ಇಸವಿಡು ಸ್ಥಾಪನೆ ಇಂಚಿನ ಈ ವ್ಯಾಯಾಮ ಶಾಲೆ ಜನಪರವಾದ ಅನೇಕ ಕೆಲಸಗಳನ್ನು ಮಂತೊಂದು ಬೈದಿಂಡು ಅಂಚೆನೆ ಊರದ ಶ್ರಮದಾನದಕ್ಕೂ ಅದು ಅಂಚೆನೆ ಕೆಲವು ಜನಕ್ಲೇನು ಗುರ್ತಿಸಾದು ಅಕ್ಲೆಗೆ ಸನ್ಮಾನ ಮಂಚಿನ ಬೇಲೆಲ್ನ ಈ ವ್ಯಾಯಾಮ ಶಾಲೆ ಮಂತೊಂದು ಬೈದಿನಿ ಅಂಚೆನೆ ಈ ವ್ಯಾಯಾಮ ಶಾಲೆ ಸಾಂಸ್ಕೃತಿಕ ಕ್ರೀಡೆ ಬಕ್ಕ ಧಾರ್ಮಿಕವಾದಲ ಈ ವ್ಯಾಯಾಮ ಶಾಲೆ ಭಾರಿ ಕೆಲಸ ಮಂತೊಂದು ಬೈದಿನಿ ಅಂಚೆನೆ ದಾಳಾಂಡ ಈ ವ್ಯಾಯಾಮ ಶಾಲೆ ಸಹಾಯಧನ ನಮ್ಮ ಕೆಲ ನೆಕ್ಲೆಗಳ ಈ ವ್ಯಾಯಾಮ ಶಾಲೆ ಮುಖಾಂತರ ಸಹಾಯಧನವನ್ನ ಇಂಗಳು ವ್ಯಾಯಾಮ ಶಾಲೆ ಕೊಡ್ತನು ಅಂಚ
ಈ ವ್ಯಾಯಾಮ ಶಾಲೆದು ಇನ್ನು 38ನೇ ವಾರ್ಷಿಕೋತ್ಸವ ಮಂತೊಂದುಂಡು ಅಂಚಾದ ಈ ವ್ಯಾಯಾಮ ಶಾಲೆದ ಮಾತರೆಗಳ ಹೊಂದಿಸಾದ ಎನ್ನ ಪ್ರಾಸ್ತಾವಿಕ ಭಾಷಣವನ್ನು ಮುಕ್ತಾಯ ಮಾಡ್ಪೆ. 38ನೇ ವಾರ್ಷಿಕೋತ್ಸವ ಈ ಸಂಭ್ರಮದ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾಯಿನಂಚಿನ ನಮ್ಮ ಮುನ್ನೂರು ಗ್ರಾಮದ ಸ್ಫೂರ್ತಿದಾಯಕವಾದ ಒಂದು ನಾಯಕಿ ಅಂಚನೆ ಯುವ ಮುಂದಾಳು ನಮ್ಮ ಮುನ್ನೂರು ಗ್ರಾಮ ಪಂಚಾಯತ ಉಪಾಧ್ಯಕ್ಷರು ಮುಖಾಂತರ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಯತ್ನ ಮಲ್ಪಡಂಚಿನ ಈ ಆಯ್ನಂಚಿನ ಈ ಸಭಾಧ್ಯಕ್ಷರಾಯಣ ಮಹಾಬಲ ದೆಪ್ಪಲಿ ಮಾಡ್ರೆ ಅಂಚನೆ ವೇದಿಕೆಡೆ ಉಪಸ್ಥಿತರುಪಡಂಚಿನ ನಮ್ಮ ಪಂಜಂದಾಯ ಬಂಟ ವೈದ್ಯನಾಥ ಕೊರಗತ್ತನೆಯ ಈ ಒಂಜಿ ಆದಿಸ್ಥಳ ನೇತ ಟ್ರಸ್ಟ್ದ ನೇತ ಮುಖ್ಯಸ್ಥರು ಅಂಚನೆ ಈ ಒಂಜಿ ಪ್ರದೇಶದ ಜನಪರ ನಾಯಕರಾಯನ ಮಹಾಬಲೇಗಡ್ರೆ ಅಂಚನೆ ನನೂರಿ ನಮ್ಮ ನೇಟು ಉಪಸ್ಥಿತ ಅದು ಪುಡಂಚಿನ ನಮ್ಮ ಪಕಲಡ್ಕ ಯುವಕ ಮಂಡಲ ಪಂಡ ಭಾರಿ ದೀರ್ಘಕಾಲದಿಂಚಿ ಈ ಒಂಜಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಡೆ ಮಾತಾ ರೀತಿದ ಯುವಕರೇನು ಒಂಜಿ ಸರಿಸಾದಿನ ಕೊಂದುಪೋಯರೆ ಮಾರ್ಗದರ್ಶನ ಕೊಡ್ದು ಅಕ್ಕಲ ಮುಖಾಂತರ ಇಡೀ ನಮ್ಮ ಜಿಲ್ಲೆ ರಾಜ್ಯ ಒಂಜಿ ಅಭಿವೃದ್ಧಿಗೆ ದುಂಪೋಯರಿಗೆ ಒಂಜಿ ಸರ್ವ ಪ್ರಯತ್ನ ಮಲ್ತೊಂದಿತ್ತಿನಂಚಿನ ಅಂಚನೆ ನಮ್ಮ ಈ ಪ್ರದೇಶಡು ಕೆಲವು ಬೇತೆ ಕಾರ್ಯಕ್ರಮಟ್ಲ ಬತ್ತದ ಭಾಗವಹಿಸಿದ ಮಾರ್ಗದರ್ಶನ ಕೊಡ್ತಂಚಿನ ಯುವ ನಾಯಕ ನಾಗರಾಜ್ ಬಜ್ಜಾಲ್ರೆ ಅಂಚನೆ ವೇದಿಕೆಡೆ ಉಪಸ್ಥಿತರು ಪುಡಂಚಿನ ಜೈ ವೀರಾಂಜನ ನೇಮ ಶಾಲೆದ ಅಧ್ಯಕ್ಷರಾಯಣ ಜಯರಾಮರೇ ಈ ಒಂಜಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಡೆ ಮಾತಾ ರೀತಿದ ಯುವಕರೇನು ಒಂಜಿ ಸರಿಸಾದಿನ ಕೊಂದುಪೋಯರೆ ಮಾರ್ಗದರ್ಶನ ಕೊಡ್ದು ಅಕ್ಕಲ ಮುಖಾಂತರ ಇಡೀ ನಮ್ಮ ಜಿಲ್ಲೆ ರಾಜ್ಯ ಒಂಜಿ ಅಭಿವೃದ್ಧಿಗೆ ದುಂಪೋಯರಿಗೆ ಒಂಜಿ ಸರ್ವ ಪ್ರಯತ್ನ ಮಲ್ತೊಂದಿತ್ತಿನಂಚಿನ ಅಂಚನೆ ನಮ್ಮ ಈ ಪ್ರದೇಶಡು ಕೆಲವು ಬೇತೆ ಕಾರ್ಯಕ್ರಮಟ್ಲ ಬತ್ತದ ಭಾಗವಹಿಸಿದ ಮಾರ್ಗದರ್ಶನ ಕೊಡ್ತಂಚಿನ ಯುವ ನಾಯಕ ನಾಗರಾಜ್ ಬಜ್ಜಾಲ್ರೆ ಅಂಚನೆ ವೇದಿಕೆಡೆ ಉಪಸ್ಥಿತರು ಪುಡಂಚಿನ ಜೈ ವೀರಾಂಜನ ನೇಮ ಶಾಲೆದ ಅಧ್ಯಕ್ಷರಾಯಣ ಜಯರಾಮರೇ ಮಾಜಿ ಅಧ್ಯಕ್ಷರಾಯಣ ಕೇಶವರೇ ಅಂಚನೆ ಸ್ಥಾಪಕ ಸದಸ್ಯರು ಓರ್ವರಾಯಣ ರಾಮಚಂದ್ರರೇ ಅಂಚನೆ ಜೈ ವೀರಾಂಜನ ನೇಮ ಶಾಲೆದ ಮಾತ ಪದಾಧಿಕಾರಿಗಳ ಸರ್ವ ಸದಸ್ಯರೇ ಮೂರು ಸೇರಿದಂಚಿನ ಮಾತ ಬಂಧುಲೆ ಇನ್ನು ಜೈ ವೀರಾಂಜನ ನೇಮ ಶಾಲೆ 38ನೇ ವರ್ಷ ಆಚರಣೆ ಮಲ್ತೊಂದುಂಡು 38 ವರ್ಷ ಆಚರಣೆ ಮಲ್ಪೊಡುಂದಾಂಡ ಒಂಜಿ ಸಂಘ 36 ವರ್ಷ ಸ್ಥಾಪನೆ ಅದು ಇಡೀ ವರ್ಷ ಒಂಜಿ ಸಾರ್ವಜನಿಕ ಕಾರ್ಯಕ್ರಮ ಒಂದು ಈ ಓಡುಂದಾಂಡ ನೇತ ಪಿರವ್ರದು ಏರು ಸಾಪಕ್ಕೇರ್ದು ಇಡಿಮುಟ್ಟ ಉಳ್ಳೇರ ಬೆಕ್ಕಲ್ನ ಮಸ್ತ್ ತ್ಯಾಗ ಉಂಡು ಬಕ ಮಲ್ಲ ರೀತಿದ ಅಕಲ್ನ ಒಂಜಿ ನಿಸ್ವಾರ್ಥ ಒಂಜಿ ಮನೋಭಾವನದ ಗುಣ ಇಜ್ಜಂದೆತ್ತಂಡ ದುಮ್ಮು ಪಾಯರ ಸಾಧ್ಯ ಹೆಚ್ಚು ಒಂಜಿ ಸಂಘ 38 ವರ್ಷ ದುಮ್ಮು ಪೋಡ್ದಾಂಡ ಆ ಸಂಘಗೂ ಸರ್ವತೋಮುಖ ರೀತಿಡು ತನು ಮನ ದನ ಈ ಮುಖಾಂತರ ಆ ಊರದ ಈ ಪ್ರದೇಶದ ನೆರೆ ಪ್ರದೇಶ ಜನಕಲ್ನ ಸಂಪೂರ್ಣ ಸಹಕಾರ ಅಕ್ಲೆ ಆಶೀರ್ವಾದ ಬೋಡಾಪಡು ಅವಾಗ ಸಂಪೂರ್ಣ ಸಹಕಾರ ಆಶೀರ್ವಾದ ಅಕ್ಲೆಗೆ ಖಾಲಿ ವರ್ಷದೊಂಜಿ ಸಂಭ್ರಮ ಆಚರಣೆ ಮಲ್ತಂಡ ಜನ ಆ ಒಂಜಿ ಆಶೀರ್ವಾದ ಬಕ ಮಾತಾರಿತ ಸಹಕಾರ ಆಶೀರ್ವಾದ ಕೊರ್ಪುಜೇರು ಅಂಚನೆ ಅಕಲ ಒಂಜಿ ವರ್ಷದ ಅವಧಿ ಇದ್ದು ಬಕ್ಕೊಂಜಿ ವರ್ಷದ ಅವಧಿ ಮುಟ್ಟ ಅಕಲ ವರ್ಷಾಚರಣೆ ಮಲ್ಪಡದ ಮಧ್ಯಡು ಅಕಲ ಆ ಒಂಜಿ ವ್ಯಾಯಾಮ ಶಾಲೆದ ಸಾಧನೆದಾದ ವ್ಯಾಯಾಮ ಶಾಲೆದ ನಮ್ಮ ಊರಿಗೂ ತ್ಯಾಗದಾದ ವ್ಯಾಯಾಮ ಶಾಲೆ ಈ ಒಂಜಿ ಊರ್ದ ಎಡ್ಡೆಡ್ಡೆ ಜವಡಿರೆಡಿ ವ್ಯಾಯಾಮ ಶಾಲೆ ಹಂಚಿಕೊಂಡು ಬರ್ತದೆ ಅಕ್ಲಿಗೆ ದೈಹಿಕವಾದಿಲ ರಾಜಕೀಯವಾದಿಲ ಸಾಮಾಜಿಕವಾದಿಲ ಅಕ್ಲಿಗೆ ಸರಿಯಾದ ರೀತಿಯ ಮಾರ್ಗದರ್ಶನ ಕೊರದು ಈ ಒಂಜಿ ಊರ್ದ ಗ್ರಾಮದ ಜಿಲ್ಲೆದ ರಾಜ್ಯದ ಒಂಜಿ ಮಾತಾ ರೀತಿದಲ್ಲ ಒಂಜಿ ಅಭಿವೃದ್ಧಿಗೆ ಆಯ್ಕ ಅಕ್ಕಲೊಂಜಿ ನಾಯಕತ್ವ ವಹಿಸೋನಂಚಿನ ಒಂಜಿ ಮಾರ್ಗದರ್ಶನ ಕೊರದು ಊರ್ದ
ಸೇವೆ ಬೇತೆ ಬೇತೆ ರೀತಿಯಲ್ಲಿ ಸೇವೆ ಮಲ್ತಿನ ಮಾತ್ರ ಆ ಒಂಜಿ ಸಂಘಗೂ ಊರ್ದ ಜನಕ್ಕುಲ್ಲ ಮಾತಾ ರೀತಿಯ ಸಹಕಾರ ತಿಕ್ಕೊಡು ಆ ಸಂಘಡು ಶಿಸ್ತು ಕ್ರಮಬದ್ಧ ಇತ್ತಂದ ಆ ಸಂಘ 38 ವರ್ಷ ಹತ್ತು 100 ವರ್ಷ ಆಚರಣೆ ಮಲ್ಪುಲ್ಲ ಓ ಒಂಜಿ ಅಡಚರಣೆಗೆ ಬರ್ಪುಜಿ ಪಣಪ ರೀತಿಯೇ ಈ ನಮ್ಮ ಜೈ ವೀರಾಂಜನೇಯ ಹೇಮ ಶಾಲೆನೇ ಸಾಕ್ಷಿ. ಜೈ ವೀರಾಂಜನೇಯ ಹೇಮ ಶಾಲೆ ಅಕ್ಕಲ್ಲ ಚಟುವಟಿಕೆ ಮಲ್ಪೊಟ್ಟಿಗೆ ಅಧ್ಯಕ್ಷರು ಪ್ರಾಸ್ತಾವಿಕವಾದ ಪಂಡೇರು ಎಂಕುಲು ಬೆತ್ತ ಬೆತ್ತ ರೀತಿಯ ಸೇವೆ ಮಲ್ತದ ಬೆತ್ತ ಬೆತ್ತ ರೀತಿಯಾಗಲಿಕ್ಕೆ ಆರ್ಥಿಕವಾದಲ ಸಹಾಯ ಮಲ್ತದ ಅವೇ ರೀತಿ ಎಂಕುಲು ದುಂಬದ ಈ ಒಂಜಿ ಊರದ ಹಿತಚಿಂತನೆ ಮಲ್ತೇರನೇ ತಯಾರಾದುಲ್ಲ ಪಂಪ ರೀತಿಯ ಪಂಡೇರು ಅಂಚಾದ ಪುಡಾಗ ಇಂಚಿನ ಒಂಜಿ ಈ ಒಂಜಿ ಜೈ ವೀರಾಂಜನೇಯ ಹೇಮ ಶಾಲೆ ಯಾನು ಸುರುಂಟು ಬಂಡ್ಲೆಕನೆ 38 ವರ್ಷ ಹತ್ತು 100 ವರ್ಷ ಆಚರಣೆ ಮಲ್ಪೆರ್ಲಿಕ್ಕೆ ಸಂಪೂರ್ಣವಾದ ಮಾತಾಡಿದ ಸಹಕಾರ ಸಾರ್ವಜನಿಕರ ತಿಕ್ಕಡು ನಿಕುಲ್ನ ಮಾತಾ ಕಾರ್ಯಕ್ರಮ ಯಶಸ್ವಿ ಆವಡು ಪಂಡೊಂದು ನನ್ನ ಏನಾರ್ದು ಬಕ್ಕ ಎಡ್ಡೆ ಪಾತೆರ ಕೊಲ್ಲೇರು ಅಂಚಾದು ಪುಲಕ ಸಮಯ ಮೀರೋದುಂಡು ಈ ಒಂದು ಅವಕಾಶಗಾದು ಯಾನು ಎನ್ನ ಕೃತಜ್ಞತೆ ಸಲ್ಲಿಸದು ಎನ್ನ ಈ ಪಾತ್ರ ಉಂಟು. ವ್ಯಾಯಾಮ ಶಾಲೆದ ಇತಿಹಾಸ ವ್ಯಾಯಾಮ ಶಾಲೆದ ಪಾತ್ರದ ಬಗ್ಗೆ ವಿಸ್ತಾರವಾದ ಪಾತ್ರದ ವ್ಯಾಯಾಮ ಶಾಲೆಯನ್ನು ಶುಭ ಕೋರದ ಪಾತ್ರನ ಶ್ರೀಯುತ ಕೃಷ್ಣಪ್ಪ ಸಾಲಿಯಾರನಿಗೆ ಧನ್ಯವಾದ. ಬಹುಮಾನ ವಿಜೇತರ ಹೆಸರು ಈ ಕೆಳಗಿನಂತಿದೆ. 50 ಮೀಟರ್ ಓಟ ಪ್ರಥಮ ಸಾತ್ವಿ. ಯೋಜಿ ಬಹುಮಾನನ ಶ್ರೀಯುತ ಮಹಾಬಲ ಹೆಗ್ಡೆ ಮೇರೆ ಮಲ್ಪುಡ್ ಬಣ್ಣದ ವಿನಂತಿ ಮಂದದಿಲ್ಲ. ಬಹುಮಾನ ವಿಜೇತರ ಇಚ್ಚಿನ ಬಹುಮಾನ ವಿಜೇತರ ಪುಟಾಣಿಲೇನೆ ಈ ಒಂಜಿ ಶ್ರೀ ಜೈ ವೀರಾಂಜನೇಯ ವ್ಯಾಯಾಮ ಶಾಲೆದ 38ನೇ ವಾರ್ಷಿಕೋತ್ಸವದ ಈ ಒಂಜಿ ಸಂದರ್ಭಡ್ ಮುಖ್ಯ ಅತಿಥಿ ನಂಚಿನ ಸಭಾಧ್ಯಕ್ಷರ ಶ್ರೀಯುತ UT ಖಾದರ್ ಈ ಒಂಜಿ ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಅವರಿಗೆ ಮಾತೇರ್ಲ ಪರವಾದ ಸ್ವಾಗತ ಮಲ್ತೊಂದು ಶ್ರೀಯುತ UT ಖಾದರ್ ಇತ್ತ ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಮಾನ್ಯ ಸಭಾಧ್ಯಕ್ಷರ ನಂಚಿನ UT ಖಾದರ್ ಇತ್ತ ಶ್ರೀ ಜೈ ವೀರಾಂಜನೇಯ ವ್ಯಾಯಾಮ ಶಾಲೆದ 38ನೇ ವಾರ್ಷಿಕೋತ್ಸವದ ಈ ಒಂಜಿ ಪೊರ್ಲ ಕಂಠದ ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಲ್ತೊಂದು ಶ್ರೀಯುತ UT ಖಾದರ್ ಮೇರೆಗೆ ಗಣೇಶ್ ತಲೀನ ಮೇರೆ ಹೂಗುಚ್ಚ ಕೊರ್ದು ಸ್ವಾಗತ ಮಲ್ಪಡ್ಬಾನಂದು ವಿನಂತಿ ಮಂತಂದುಲ್ಲ. ಸಮಯದ ಅಭಾವದ ನಡುಟ್ಲ ಈ ಒಂಜಿ ಕಾರ್ಯಕ್ರಮಕ್ಕೆ ತನ್ನ ಪ್ರೀತಿಯಿಂದ ಆಗಮಿಸಿನಂಚಿನ ಕರ್ನಾಟಕ ಸರ್ಕಾರದ ಸಭಾಧ್ಯಕ್ಷರನಂಚಿನ ಶ್ರೀಯುತ UT ಖಾದರ್ ಮೇರೆಗೆ ಸ್ವಾಗತ ಕೋರೊಂದು ಶ್ರೀಯುತ UT ಖಾದರ್ ಮೇರೆಗೆ ಸ್ವಾಗತ. ತನ್ನ ಆಗಮನದ ಮುಖಾಂತರ ವೇದಿಕೆದ ಪೊರ್ಲುನು ಹೆಚ್ಚಾಯಿನಂಚಿನ ಸಭಾಧ್ಯಕ್ಷರನಂಚಿನ ಶ್ರೀಯುತ UT ಖಾದರ್ ತುರ್ತು ಬೆಂಗಳೂರಿಗೆ ಪೋಯರಪ್ಪು ನೆರೆದವರ ಈ ಒಂಜಿ ಸಭೆಯನ್ನು ಉದ್ದೇಶಿಸಿದ ಪಾತೆರಡು ಬಣ್ಣದು ವಿನಂತಿ ಮಂದೊಂದಿಲ್ಲ. ಜೈ ವೀರ ಆಂಜನೇಯ ವ್ಯಾಯಾಮ ಶಾಲೆಯ 38ನೇ ವಾರ್ಷಿಕೋತ್ಸವದ ಈ ಒಂದು ಸುಂದರ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಸಮಾರಂಭದ ಅಧ್ಯಕ್ಷಸ್ಥಾನವಂತಹ ವಹಿಸಿದಂತಹ ನಮ್ಮ ಅತ್ಯಂತ ಗೌರವಿತರು ಹಿರಿಯಂಥ ಮಹಾಬಲ್ ಠೀರವರೇ, ವೇದಿಕೆ ಮೇಲೆ ಉಪಸ್ಥಿತಂಥ ಅತ್ಯಂತ ಗೌರವಿತರಂಥ ಕೃಷ್ಣಪ್ಪಣ್ಣನವರೇ, ಅದೇ ರೀತಿ ಸನ್ಮಿತ್ರರಾದ ಶ್ರೀ ಮಹಾಬಲ್ ಹೆಗ್ಡೆ ಮಾಗಂತಾಡಿರವರೇ, ವೇದಿಕೆ ಮೇಲೆ ಉಪಸ್ಥಿತಂಥ ಸನ್ಮಿತಂಥ ನಾಗರಾಜ್ರವರೇ, ಜಯರಾಮ್ ಅವರೇ, ಕೇಶವಣ್ಣನವರೇ, ಅದೇ ರೀತಿ ರಾಮಚಂದ್ರರವರೇ, ಈ ನಮ್ಮ ಮಹಾಬಲ್ ಅವರೇ, ಮುಂದಿರುವ ಎಲ್ಲ ನಮ್ಮ ಈ ಒಂದು ಸಮಿತಿಯ ಸರ್ವ ಸದಸ್ಯರೇ, ಬಹುಶಃ ನನಗೆ ಈಗ ಮತ್ತೆ 10, 20, 40, 30ಕ್ಕೆ ಬೆಂಗಳೂರಿಗೆ ಫ್ಲೈಟ್, ಅದಕ್ಕಿಂತ ಮುಂಚೆ ಅಲ್ಲಿ ಹೋಗಿ ಮುಟ್ಟಬೇಕು 10 ಗಂಟೆ ಒಳಗಡೆ. ಸಮಯ ಇಲ್ಲದಿದ್ದರೂ ಕೂಡ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಇಲ್ಲಿ ತಂದು ನಿಲ್ಲಿಸಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಖಂಡಿತವಾಗಿ ನಾನು ದೀರ್ಘವಾಗಿ ಮಾತಾಡದೆ ಬಹುಶಃ ನಿಮಗೆಲ್ಲ ಈ ಒಂದು ಜೈ ವೀರಾಂಜನೇಯ ವ್ಯಾಯಾಮ ಶಾಲೆಯ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ಕ್ರೀಡಾ ಕ್ಷೇತ್ರದಲ್ಲಿ 38 ವರ್ಷಗಳಿಂದ ತನ್ನದಾದ ಸೇವೆಯನ್ನು ಮಾಡಿಕೊಂಡು ಈ ಒಂದು ಪ್ರದೇಶದ ಎಲ್ಲ ಯುವಕರು ಅತ್ಯಂತ ಸತ್ಪ್ರಾಜಕ್ಕೆ ಬೆಳೆಸುವ ಮೂಲಕ ಈ ಒಂದು ಸಮಾಜ, ಈ ಒಂದು ಪ್ರದೇಶದ ಬೆಳವಣಿಗೆಗೆ ತನ್ನದಾದ ಕೊಡುಗೆ ಕೊಟ್ಟದ್ದನ್ನು ಯಾರನ್ನು ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ.
ಆದ ಕಾರಣ ಎಲ್ಲರ ಹಿರಿಯರ ಕೊಡುಗೆಯನ್ನು ನಾವು ಸ್ಮರಿಸಿಕೊಂಡು ಅರ್ಥ ಮಾಡಿಕೊಂಡು ಯುವ ಜನಾಂಗ ಹಿರಿಯರ ಮಾರ್ಗದರ್ಶನದಲ್ಲಿ ತಮ್ಮ ಹೆಜ್ಜೆಯನ್ನು ಮುಂದಿಟ್ಟುಕೊಂಡು ಅತ್ಯುತ್ತಮವಾದ ಪ್ರದೇಶ ನಿರ್ಮಾಣ ಮಾಡಲಿಕ್ಕೆ ಶ್ರೀ ಜೆ ವೀರಾಂಜನೇಯ ವ್ಯಾಯಾಮ ಶಾಲೆ ತಮ್ಮದೇ ಆದ ವಿಷಯ ಕೊಡುತ್ತಿರೋದು ಶ್ಲಾಘನೀಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ತಾವು ಅಂತಹ ಬೇರೆ ಬೇರೆ ಮಾತಾಡಬೇಕಾದ್ರೆ ಭಾಳಷ್ಟು ಇವತ್ತು ಇದೆ. ಮುಂದಿನ ಸಮಯಕ್ಕೆ ಸಿಕ್ಕಿದಾಗ ಖಂಡಿತವಾಗಿ ನಾನು ಅದರ ಬಗ್ಗೆ ವಿವರ ಮಾತಾಡಲಿಕ್ಕೆ ನಾನು ಬಲ್ಲೆ. ಅದು ನಾನು ಬೇರೆ ಕಡೆ ನನ್ನ ಕ್ಷೇತ್ರ ಬಿಟ್ಟು ನಾನು ಹೊರಗಡೆ ಮಾತಾಡೋ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಶ್ರೀ ಜೆ ವೀರಾಂಜನೇಯ ವ್ಯಾಯಾಮ ಶಾಲೆ ಅತ್ಯುತ್ತಮವಾದ ಕೆಲಸವನ್ನು ನಾವು ಬಹುಶಃ ಯಾವ ರೀತಿ ಕೆಲಸ ಮಾಡ್ತಾರೆ, ಸಾಮಾಜಿಕವಾದ ಚಿಂತನೆಯಲ್ಲಿ ಶ್ರಮದಾನ ಮುಖಾಂತರ ಯಾವ ರೀತಿ ಕೆರೆ ಇನ್ನಿತ ಕೆಲಸ ತಾವು ಮಾಡಿದ್ದೀರಿ, ಇದನ್ನು ಯಾವಾಗಲೂ ಕೂಡ ನೆನಪಿಸಿಕೊಳ್ತೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಬಹುಶಃ ತಾವೆಲ್ಲರಿಗೂ ನಾನು ಒಂದು ವಿಚಾರ ಏನಂತ ಹೇಳಿದ್ರೆ, ಒಂದು ಬಹುಶಃ ನಿಮಗೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಕೃತಜ್ಞತೆ ನಾನು ಇವತ್ತು ಸಲ್ಲಿಸಲಿಕ್ಕೆ ತನ್ನಿಂದಾದ ಸಹಕಾರ, ಪ್ರೀತಿ, ವಿಶ್ವಾಸ ನನಗೆ ಕೊಟ್ಟು ಇವತ್ತು ಸಬ್ಬತ್ತಿಗೆ ಸ್ಥಾನದಲ್ಲಿ ಕೂತ್ಕೊಳಿಸಿದಿರಿ. ಖಂಡಿತವಾಗಿ ನೀವು ಇಟ್ಟಂಥ ವಿಶ್ವಾಸಕ್ಕೆ ಧಕ್ಕೆ ಬರೆದ ರೀತಿ ಕೆಲಸ ಮಾಡಿ ಹೊಸದು ನಿಮ್ಮೆಲ್ಲರ ಆಶೀರ್ವಾದ ನಾನು ಕೂಡ ಬೇಡಿಕೊಳ್ತೇನೆ. ಮತ್ತು ಈ ಪ್ರದೇಶದ ಆ ಒಂದು ಸಂದರ್ಭದಲ್ಲಿ ಏನೋ ನಾನು ಯಾವುದೆಲ್ಲ ನನ್ನ ಕೆಲಸಗಳು ನಾನು ಮಾಡಿಕೊಡ್ತೇನೆ ಏನು ಹೇಳಿದ್ದಾನೆ, ಆ ಎಲ್ಲ ಕೆಲಸಗಳು ರಸ್ತೆಯಲ್ಲಿ, ನೀರಿಲ್ಲಿ, ಆ ಎಲ್ಲ ಕೆಲಸ ಮಾಡಿಕೊಡೋ ಜವಾಬ್ದಾರಿ, ಆ ಮಾತು ನಾನು ಉಳಿಸ್ತೇನೆ, ಮಾಡಿ ಕೊಡ್ತೇನೆ ಅಂತ ಗುಣ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ಸ್ವಲ್ಪ ಸಮಯ ಅವಕಾಶ ಕೊಡಿ. ಎಲ್ಲ ಪ್ರತಿಯೊಂದು ಕೆಲಸನೂ ಖಂಡಿತವಾಗಿ ನಾನು ಪ್ರಾರಂಭ ಮಾಡಿಕೊಂಡು ಬರ್ತೇನೆ ಅಂತ ಹೇಳಿಕೊಳ್ತಾ ಮತ್ತೊಮ್ಮೆ ನಿಮಗೆಲ್ಲ ನನ್ನ ಶುಭಾಶಯ ಸಲ್ಲಿಸಿಕೊಂಡು ಈ ಕಾರ್ಯಕ್ರಮಕ್ಕೆ ನೇರವಾಗಿ ಪರೋಕ್ಷ ಪ್ರತಿಯೊಂದು ಹಿತೈಷಿಗಳು ಕೂಡ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ನಮ್ಮೆಲ್ಲರ ಆಶೀರ್ವಾದ ನಾನು ಬೇಡಿಕೊಳ್ಳುತ್ತಾ ನನ್ನ ಮಾತು ಮುಗಿಸ್ನಿ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೂ ಗ್ರಾಮದ ಬಗ್ಗೆ ಮೆಚ್ಚುಗೆಯನ್ನು ಮಾತಾಡುತ್ತಾ ತಾನು ಕೊಟ್ಟಂಥ ಆಶ್ವಾಸನೆಯನ್ನು ಪೂರೈಸುವಂಥ ಭರವಸೆಯನ್ನು ಕೊಡುತ್ತಾ, ಹಾಗೆಯೇ ನಮ್ಮ ಸಂಸ್ಥೆಯ ವತಿಯಿಂದ ಒಂದು ಮೌಖಿಕವಾಗಿ ತಮಗೊಂದು ಮನವಿಯನ್ನು ಮಾಡ್ತಿದ್ದೇವೆ. ಸಂಸ್ಥೆಯ ಆವರಣದ ಗೋಡೆ ಕುಸಿದುದರಿಂದ ಆ ಗೋಡೆಯ ಖರ್ಚನ್ನು ಈಗ ತಾನೇ ಸಂಸ್ಥೆ ತನ್ನ ಕೈಯಿಂದ ಹಾಕಿ ಸ್ವಲ್ಪ ಮಟ್ಟಿನ ವ್ಯವಸ್ಥೆಯನ್ನು ಮಾಡಿರ್ತದೆ. ಇನ್ನು ಮುಂದಕ್ಕೂ ಒಂದು 2-3 ಲಕ್ಷದ ಅವಶ್ಯಕತೆ ಇದ್ದು ಈ ಒಂದು ಖರ್ಚನ್ನು ತಮ್ಮ ನೆರವಿನಿಂದ ನೀಡಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸುತ್ತಾ ಮನವಿಯನ್ನು ಮಾಡ್ತಿದ್ದೇವೆ. ನಿಮ್ಮ ಕ್ಲಬ್ಬಿನ ಸಂಬಂಧಪಟ್ಟಾಗೆ ಸಮಸ್ಯೆ ತಾವು ಹೇಳಿದ್ದೀರಿ, ನಾನು ಇಲ್ಲಿ ಕೂಡ ಕೇಳಿದ್ದೇನೆ. ಖಂಡಿತವಾಗಿಯೂ ನನ್ನ ಶಾಸಕರಿಂದ 2 ಲಕ್ಷ ರೂಪಾಯಿ ಅನುದಾನ ಕಟ್ಟಲಿಕ್ಕೆ ನಾನು ಕೊಡ್ತೇನೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಧನ್ಯವಾದಗಳು ಶ್ರೀಯುತ UT ಖಾದರ್ ಅವರಿಗೆ. ಶ್ರೀಯುತರಿಗೆ ಒಂದು ಸಂಸ್ಥೆ ಪರವಾಗಿ ಸ್ಮರಣಿಕೆಯನ್ನು ನೀಡಲಿಕ್ಕಿದ್ದೇವೆ. ಶ್ರೀಯುತರು ಅಂತ್ಯವನ್ನು ಮಾಡ್ತಿದ್ದೇವೆ. ತುರ್ತು ಸಂದರ್ಭದಲ್ಲಿ ಬ್ಯಾಂಗ್ಳೂರಿಗೆ ಹೋಗಬೇಕಾಗಿರುವುದರಿಂದ 1ರಿಂದ 4ನೇ ತರಗತಿ ಹುಡುಗರು, ಪ್ರಥಮ ವಂಶಿ ಗಿರಿಯಮೂಲೆ, ದ್ವಿತೀಯ ಕವೀಶ್ ಕುಲಾಲ್. 100 ಮೀಟರ್ ಓಟ 1ರಿಂದ 4ನೇ ತರಗತಿ ಹುಡುಗಿಯರು, ಪ್ರಥಮ ಜೀವಿಕಾ ಬಟ್ಟೆದಡಿ, ದ್ವಿತೀಯ ತ್ರಿಶಾಲಿ ಗಿರಿಯಮೂಲೆ. 100 ಮೀಟರ್ ಓಟ 5ರಿಂದ 7ನೇ ತರಗತಿ ಹುಡುಗರು, ಪ್ರಥಮ ದಿಗಂತ್ ಪಳಿಕೆ, ದ್ವಿತೀಯ ಅಶ್ವಿತ್ ತಲೆನೀರು. 100 ಮೀಟರ್ ಓಟ 5ರಿಂದ 7ನೇ ತರಗತಿ ಹುಡುಗಿಯರು, ಪ್ರಥಮ ಶ್ರೀರಕ್ಷಾ ಆಯರಬೆಟ್ಟು, ದ್ವಿತೀಯ ಪ್ರೀತಿಕಾ ಬಟ್ಟೆದಡಿ. ಮೀಟರ್ ಓಟ 8ರಿಂದ 10ನೇ ತರಗತಿ ಹುಡುಗರು, ಪ್ರಥಮ ಗಣೇಶ್ ದೇರಳಕಟ್ಟೆ, ದ್ವಿತೀಯ ಸುಹಾನ್ ಕುತ್ತಾರ್. 100 ಮೀಟರ್ ಓಟ 8ರಿಂದ 10ನೇ ತರಗತಿ ಹುಡುಗಿಯರು, ಪ್ರಥಮ ಪ್ರತೀಕ್ಷಾ ಆಯರಬೆಟ್ಟು, ದ್ವಿತೀಯ ತ್ರಿಶಾನಿ ತೇವುಲ. ಧನ್ಯವಾದ ಮಹಾಬಲ್ ಹೆಗ್ಡೆ ಇವರಿಗೆ. ಮುಂದಿನ ಬಹುಮಾನ ವಿತರಣೆಯನ್ನು ಮಹಾಬಲ್ ಟಿ ಇವರು ನಡೆಸಿಕೊಡಬೇಕಾಗಿ ವಿನಂತಿಸಿದ್ದೆ. ಪುರುಷರ 200 ಮೀಟರ್ ಓಟ ಮುಕ್ತ, ಪ್ರಥಮ ಮಿಥುನ್ ರಾಜ್ ಕಂಪ, ದ್ವಿತೀಯ ದೀಕ್ಷಿತ್ ತೇವುಲ.
ಯುವತಿಯರ 200 ಮೀಟರ್ ಓಟ ಮುಕ್ತ ಪ್ರಥಮ ತ್ರಿಷಾ ಕುತ್ತಾರ್, ದ್ವಿತೀಯ ತೃಪ್ತಿ ಕುತ್ತಾರ್. ವಿಜೇತರನ್ನು ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕಲಾಭಿಮಾನಿಯಲ್ಲಿ ವಿನಂತಿಸಿಕೊಳ್ತಿದ್ದೇವೆ. ಬಾಲ್ ಪಾಸಿಂಗ್ 1ರಿಂದ 10ನೇ ತರಗತಿ ಹುಡುಗಿಯರು ಪ್ರಥಮ ಭೂಮಿಕಾ ವಿ, ದ್ವಿತೀಯ ಶ್ರೀರಕ್ಷಾ ಆಯ್ರಬೆಟ್ಟು. ಶ್ರೀ ನಾಗರಾಜ್ ಬಜಾಲ್ ಬಹುಮಾನ ವಿತರಣೆ ಮಾಡಲ್ಪಡುವಂತೆ ವಿನಂತಿ ಮಂತಂದಿಲ್ಲ. ಬಾಲ್ ಪಾಸಿಂಗ್ 1ರಿಂದ 10ನೇ ತರಗತಿ ಹುಡುಗರು ಪ್ರಥಮ ದ್ವಿತೀಲ್. ಲಿಂಬೆ ಚಮಚ 1ರಿಂದ 4ನೇ ತರಗತಿ ಹುಡುಗಿಯರು ಪ್ರಥಮ ತ್ರಿಶಾಲಿ ಗಿರಿಯಮೂಲೆ. ಲಿಂಬೆ ಚಮಚ 5ರಿಂದ 10ನೇ ತರಗತಿ ಹುಡುಗರು ಪ್ರಥಮ ಸಾನ್ವಿಕ ಪಲಿಕೆ, ದ್ವಿತೀಯ ಶ್ರೀರಕ್ಷಾ ಆಯ್ರಬೆಟ್ಟು. ಆರನೇ ತರಗತಿ ಹುಡುಗರು ಪ್ರಥಮ ತೇಜು ದೆಪ್ಪಲಿಮಾರ್, ದ್ವಿತೀಯ ಮಾರ್ಷ್ ಕುತ್ತಾರ್. ಲಿಂಬೆ ಚಮಚ 7ರಿಂದ 10ನೇ ತರಗತಿ ಹುಡುಗರು ಪ್ರಥಮ ಸುಹಾನ್ ಕುತ್ತಾರ್, ದ್ವಿತೀಯ ದಿಗಂತ್ ಪಳಿಕೆ. ಲಿಂಬೆ ಚಮಚ ಮುಕ್ತ ಮಹಿಳೆಯರು ಪ್ರಥಮ ಸುಷ್ಮಿತಾ ಚೇಳೂರ್, ದ್ವಿತೀಯ ನಿಖಿತಾ, ತೃತೀಯ ಚಸ್ಮಿತಾ. ಬಾಂಬಿಂದ ಸಿಟಿ ಮುಕ್ತ ಹುಡುಗರು 1ರಿಂದ 10ನೇ ತರಗತಿ ಪ್ರಥಮ ವಿಶ್ವನಾಥ, ದ್ವಿತೀಯ ಶಿವಾನಂದ ಸಂತೋಷ್ ನಗರ. ಬಾಂಬಿಂದ ಸಿಟಿ ಮುಕ್ತ ಮಹಿಳೆಯರು ಪ್ರಥಮ ನಿಖಿತಾ, ದ್ವಿತೀಯ ಪ್ರಜ್ಞಾ ತೇವುಳ. ಬಲೂನ್ ಹೊಡೆಯುವುದು 1ರಿಂದ 4ನೇ ತರಗತಿ ಹುಡುಗಿಯರು ಪ್ರಥಮ ತ್ರಿಶಾಲಿ ಗಿರಿಯಮೂಲೆ, ದ್ವಿತೀಯ ಜೀವಿಕಾ ಬಟ್ಟೆದಡಿ. ಧನ್ಯವಾದ ನಾಗರಾಜ್ ಬಜಲ್ ಇವರಿಗೆ. ಮುಂದಿನ ಬಹುಮಾನ ವಿತರಣೆಯನ್ನು ಶ್ರೀಯುತ ಕೃಷ್ಣಪ್ಪ ಸಾಲಿಯಾನ್ ನೆರವೇರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಬಲೂನ್ ಹೊಡೆಯುವುದು 5ರಿಂದ 10ನೇ ತರಗತಿ ಹುಡುಗಿಯರು ಪ್ರಥಮ ತ್ರಿಶಾನಿ ತೇವುಲ, ದ್ವಿತೀಯ ಭೂಮಿಕಾವಿ. ಸಂಗೀತ ಕುರ್ಚಿ ಮುಕ್ತ ವಿಭಾಗ ಮಹಿಳೆಯರು ಪ್ರಥಮ ನಿಖಿತಾ, ದ್ವಿತೀಯ ಕೀರ್ತಿ ತೇವುಲ. ಮಡಿಕೆ ಹೊಡೆಯುವುದು ಮಹಿಳೆಯರು ವಿಜೇತೆ ಅಶ್ವಿತಾ ತೇವುಲ. ಗುಂಡು ಎಸೆತ ಪುರುಷರು ಪ್ರಥಮ ಗುರುರಾಜ್, ದ್ವಿತೀಯ ನಿಶಿತ್, ತೃತೀಯ ಪ್ರಶಾಂತ್. ಧನ್ಯವಾದ ಕೃಷ್ಣಪ್ಪ ಸಾಲಿಯಾನ್ ಇವರಿಗೆ. ಮುಂದಿನ ಬಹುಮಾನ ವಿತರಣೆಯನ್ನು ಕೇಶವ್ ಕುತ್ತಾರ್ ನೆರವೇರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ಗುಂಡು ಎಸೆತ ಯುವತಿಯರು ಪ್ರಥಮ ಸುಸ್ಮಿತಾ ಚೇಳೂರ್, ದ್ವಿತೀಯ ಗೌಶಿತಾ ಬಲಕ. ವಿನಂತಿಸಿಕೊಳ್ತಾ ಇದ್ದೇವೆ. ಸೂಪರ್ ಮಿನಿಟ್ ಯುವತಿಯರು ಪ್ರಥಮ ಅಶ್ವಿತಾ ತೇವುಲ, ದ್ವಿತೀಯ ನೀಕ್ಷಾ ತೇವುಲ. ಜ್ಞಾಪಕ ಶಕ್ತಿ ಮುಕ್ತ ಪ್ರಥಮ ಅಶ್ವಿತಾ ತೇವುಲ, ದ್ವಿತೀಯ ತಂಡ ವಿಭಾಗ ಕ್ರಿಕೆಟ್ ಜೂನಿಯರ್. ಧನ್ಯವಾದ ಕೇಶವ್ ಕುತ್ತಾರ್ ಇವರಿಗೆ. ಮುಂದಿನ ಬಹುಮಾನ ವಿತರಣೆಯನ್ನು ರಾಮಚಂದ್ರ ತೇವುಲ ನೆರವೇರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇವೆ. ತಂಡ ವಿಭಾಗ ಕ್ರಿಕೆಟ್ ಜೂನಿಯರ್ ಪ್ರಥಮ ಚೇತನ್ ಮತ್ತು ಟೀಮ್, ದ್ವಿತೀಯ ಮೋಹಿತ್ ಆ್ಯಂಡ್ ಟೀಮ್.
ಕ್ರಿಕೆಟ್ ಸೀನಿಯರ್ ಪ್ರಥಮ ವರ್ಷಿತ್ ಮತ್ತು ಟೀಮ್, ದ್ವಿತೀಯ ಮನೀಶ್ ಮತ್ತು ಟೀಮ್. ಥ್ರೋಬಾಲ್ ಯುವತಿಯರು ಪ್ರಥಮ ಕನ್ನಿಕಾ ಮತ್ತು ಟೀಮ್, ದ್ವಿತೀಯ ಚಸ್ಮಿತಾ ಆ್ಯಂಡ್ ಟೀಮ್. ಧನ್ಯವಾದ ರಾಮಚಂದ್ರ ದೇವಳ ಇವರಿಗೆ. ಮುಂದಿನ ಕಬಡ್ಡಿ ಪ್ರಥಮ ವರ್ಷಿತ್ ಟೀಮ್, ದ್ವಿತೀಯ ಕವನ್ ಟೀಮ್. ಹಗ್ಗಜಗ್ಗಾಟ ಪ್ರಥಮ ಶ್ರಾವಂತೇವಲ ಟೀಮ್, ದ್ವಿತೀಯ ನಿಶಾಂತ್ ಐರಬೆಟ್ಟು ಟೀಮ್. ಹಗ್ಗಜಗ್ಗಾಟ ಮಹಿಳೆಯರು ಪ್ರಥಮ ತೇಜ ಮತ್ತು ಟೀಮ್, ದ್ವಿತೀಯ ಆಶಾ ಮತ್ತು ಟೀಮ್. ಇಲ್ಲಿಗೆ ನಮ್ಮ ಈ ಬಹುಮಾನ ವಿತರಣೆಯನ್ನು ಕೊನೆಗೊಳಿಸುತ್ತಿದ್ದೇನೆ. ಧನ್ಯವಾದ. ವಿಜಯ್ ವೀರಾಂಜನೇಯ ವ್ಯಾಯಾಮಶಾಲೆ ರಿಜಿಸ್ಟರ್ಡ್ ಕುತ್ತಾರು ಇದರ 2022-23ನೇ ಸಾಲಿನ ವಾರ್ಷಿಕ ವರದಿಯನ್ನು ಮಂಡಿಸುತ್ತಿದ್ದೇನೆ. ಭಾರತೀಯ ಸಂಸ್ಕೃತಿಯು ಬಹುತ್ವಕ್ಕೆ ಬಹು ಮಹತ್ವ ನೀಡುತ್ತಲೇ ಬಂದಿದೆ. ವಿಭಿನ್ನ ಸಂಸ್ಕೃತಿಗಳು, ವಿವಿಧ ಭಾಷೆಗಳು, ಹಲವು ಧರ್ಮಗಳು ಸಮ್ಮಿಲನಗೊಂಡಾಗ ಮಾತ್ರ ಅದು ಬಹು ಸಂಸ್ಕೃತಿಗಳ ನಾಡಾಗಿ ಪರಿವರ್ತನೆಗೊಳ್ಳಲು ಸಾಧ್ಯ. ಆ ಸಂಸ್ಕೃತಿಗಳೇ ಈ ದೇಶದ ಜೀವಾಳು ಹೌದು. ಅದು ಸದಾ ವೈವಿಧ್ಯತೆಯನ್ನು ಸಾರುವುದರಿಂದಲೇ ಭಾರತೀಯತೆ ಮತ್ತಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತಾ ಬಂದಿದೆ. ಆದರೆ ಕೆಲವರು ಪ್ರತಿಪಾದಿಸಲು ಹೊರಟಿರುವ ಏಕ ಸಂಸ್ಕೃತಿಯು ಈ ದೇಶಕ್ಕೆ ಎಂದೂ ಸೊಬಗು ನೀಡದು. ಬಹು ಸಂಸ್ಕೃತಿಗಳ ಉಳಿವು ಸೌಹಾರ್ದತೆಯ ಸಂಗಮ ಭೂಮಿಯಾಗಬಹುದು. ಮಾತ್ರವಲ್ಲ, ಮಾನವೀಯ ಸಂಬಂಧಗಳೇ ಸಹಬಾಳ್ವೆಗೆ ಸಹಕಾರಿಯಾಗಬಹುದು. ಪ್ರಮುಖವಾಗಿ ಧಾರ್ಮಿಕ ಕಾರಣಗಳು ಸೌಹಾರ್ದತೆಯ ನೆಲೆಯಾಗಿ ರೂಪುಗೊಳ್ಳಬೇಕು. ಮಾನವರೆಲ್ಲ ಒಂದೇ ಎನ್ನುವ ಆಶಯ ಪ್ರತಿಯೊಬ್ಬರಲ್ಲಿ ಮನೆ ಮಾಡಬೇಕಾದ ಜರೂರತ್ತು ಖಂಡಿತ ಇದೆ. ಇಂಥ ಆಶಯಕ್ಕೆ ಪ್ರತಿಸೇತು ಸಂಸ್ಥೆಗಳಾಗಿ ಬದ್ಧರಾಗಿ ಮುನ್ನಡೆದರೆ ನಮ್ಮ ಭಾರತೀಯ ಸಂಸ್ಕೃತಿಯು ಎಷ್ಟೊಂದು ವೈವಿಧ್ಯಮಯದಿಂದ ಕೂಡಿರಬಹುದು. ಶ್ರೀ ಜೈ ವೀರಾಂಜನೇಯ ವ್ಯಾಯಾಮಶಾಲೆ ಈ 300 ಪ್ರದೇಶದಲ್ಲಿ ಉದಯವಾಗುವುದರಲ್ಲಿ ಬಹಳ ಮಹತ್ವದಾಯಕ ಹಿನ್ನೆಲೆ ಇದೆ. ಪ್ರಮುಖವಾಗಿ ಗ್ರಾಮೀಣ ಜನರ ಬದುಕಿನ ಪ್ರಶ್ನೆಯಲ್ಲಿ ತನ್ನ ಸಹಭಾಗಿತ್ವವನ್ನು ಸಾಧಾರಪಡಿಸುವುದು, ಯುವಜನರ ಶಾರೀರಿಕ ಶಕ್ತಿವರ್ಧನೆಗೆ ಸಹಕಾರಿಯಾಗುವುದು, ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯವನ್ನು ಪ್ರೋತ್ಸಾಹಿಸುವುದು, ಜನಚಳುವಳಿಯಲ್ಲಿ ಜನರ ಜೊತೆಯಲ್ಲಿ ಸಾಗುವುದು ಇಡೀ ವ್ಯಾಯಾಮಶಾಲೆಯ ಸ್ಥಾಪನೆಯ ಮೂಲ ಉದ್ದೇಶವಾಗಿದೆ. ಅಂತಹ ಸಂಕಲ್ಪದೊಂದಿಗೆ ಈ ಸಂಸ್ಥೆ ಮುನ್ನಡೆಯುತ್ತಿದೆ. ಊರ ಜನರ ಸಹಕಾರವನ್ನು ಬಯಸುತ್ತಿದೆ. ನಮ್ಮ ಶಾಲೆಯ ಕಾರ್ಯಕಾರಿ ಸಮಿತಿಯು 21 ಸಮಿತಿ ಸದಸ್ಯರನ್ನು ಹೊಂದಿದೆ. ನಮ್ಮ ಶಾಲೆಯ ಗೌರವಾಧ್ಯಕ್ಷರಾದ ಗಣೇಶ್ ಟೈಲರ್ ಹಾಗೂ ಅಧ್ಯಕ್ಷರಾಗಿ ಜಯರಾಮ್ ಕುತ್ತಾರ್ ಹಾಗೂ ಉಪಾಧ್ಯಕ್ಷರುಗಳಾದ ದಿವ್ಯಂತ್ ತೇವ್ಲಾ, ನವೀನ್ ಗಿರಿಯಮೂಲೆ, ಕಾರ್ಯದರ್ಶಿಯಾಗಿ ಸೃಜನ್ ಕೆ, ಜೊತೆ ಕಾರ್ಯದರ್ಶಿಯಾಗಿ ದೀಕ್ಷಿತ್ ಕುತ್ತಾರ್, ಕೋಶಾಧಿಕಾರಿ ಸುರೇಶ್ ತಳೆನೀರು, ಕ್ರೀಡಾ ಕಾರ್ಯದರ್ಶಿಗಳಾದ ಶ್ರವಣ್ ತೇವ್ಲಾ, ಮನೀಶ್ ದೇಸೋಡಿ, ಗುರುರಾಜ್ ಹಾಗೂ ಪೂಜಾ ಸಂಚಾಲಕರಾದ ಕಿಶನ್, ಅಕ್ಷಿತ್ ತೇವ್ಲಾ ಹಾಗೂ 9 ಜನ ಸಮಿತಿ ಸದಸ್ಯರು ಕಾರ್ಯನಿರ್ವಹಿಸುತ್ತಿದ್ದು, ಸಂಸ್ಥೆಯ ಸದಸ್ಯರ ಕಾರ್ಯನಿರ್ವಹಣೆಯಿಂದ ಸಂಸ್ಥೆಯು ಯಶಸ್ವಿಯಾಗಿ ಸಾಗುತ್ತಿದೆ. ನಮ್ಮ ಶಿಕ್ಷಕರಾದ ವಿಠಲ್ ಶ್ರೀಯಾನ್ರವರು ದಿನಾಂಕ 22/8/2023 ನಿಧನರಾದರು. ಇವರ ಅಗಲಿಕೆಯು ನಮ್ಮ ಸಂಸ್ಥೆಗೆ ತುಂಬಲಾರದ ನಷ್ಟ. ಶ್ರೀಯುತರು ನಮ್ಮ ವ್ಯಾಯಾಮಶಾಲೆ ಆರಂಭ ದಿನಗಳಿಂದಲೂ ಮಾರ್ಗದರ್ಶಕರಾಗಿಯೂ ಮುಖ್ಯ ಶಿಕ್ಷಕರಾಗಿಯೂ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಬಹಳಷ್ಟು ಸಂದರ್ಭಗಳಲ್ಲಿ ಸದಸ್ಯರಿಗೆ ಸನ್ನಡತೆಯ ಪಾಠವನ್ನು ನೀಡುತ್ತಲೇ ಬಂದಿದ್ದಾರೆ. ಅವರ ಅಮೂಲ್ಯವಾದ ಮಾರ್ಗದರ್ಶನ ನಮಗೆ ಸ್ಫೂರ್ತಿಯ ಸೆಲೆಯಾಗಿತ್ತು. ಅವರ ವ್ಯಕ್ತಿತ್ವವನ್ನು ನಾವು ಸದಾ ಸ್ಮರಿಸುತ್ತಾ ಇವರ ಆಶಯಗಳಿಗೆ ನಮ್ಮ ಸಂಸ್ಥೆಯು ಸದಾ ಬದ್ಧವಾಗಿರುತ್ತದೆ. ಧಾರ್ಮಿಕತೆಗೆ ಆದ್ಯತೆ ನೀಡುವ ಸಲುವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಧಾರ್ಮಿಕ ಆಚರಣೆಗಳಾದ ಹನುಮಾನ್ ಜಯಂತಿ, ಶ್ರೀಕೃಷ್ಣ ಜನ್ಮಾಷ್ಟಮಿ, ಗಣೇಶ ಚತುರ್ಥಿ ಹಾಗೂ ಆಯುಧ ಪೂಜೆಯನ್ನು ಎಲ್ಲ ಸದಸ್ಯರ ಉಪಸ್ಥಿತಿಯಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ವಠಾರದಲ್ಲಿ ಶ್ರೀ ಕೃಷ್ಣ ಕುನಿಕುಲ್ಲಾಯಿ ಅವರ ನೇತೃತ್ವದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಹಾಗೂ ಸಾರ್ವಜನಿಕ ಅನ್ನಸಂತರ್ಪಣೆಯನ್ನು ನಡೆಸಲಾಯಿತು. ಊರಿನ ಹಾಗೂ ಪರವೂರಿನ ಹೆಚ್ಚಿನ ಭಕ್ತರು ಪಾಲ್ಗೊಂಡಿದ್ದರು. 2023ನೇ ಸಾಲಿನ ನವರಾತ್ರಿ ಸಂದರ್ಭದಲ್ಲಿ ಸಂಸ್ಥೆಯ ವತಿಯಿಂದ ಕಟೀಲು ಪ್ರವಾಸ ಆಯೋಜಿಸಲಾಗಿತ್ತು. ರಾಷ್ಟ್ರೀಯ ಹಬ್ಬವಾದ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ಸಂಸ್ಥೆಯಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಅಂದು ಧ್ವಜಾರೋಹಣವನ್ನು ಸಂಸ್ಥೆಯ ಹಿತೈಷಿಯಾದ ಐತಪ್ಪ ಗಟ್ಟಿ ನೆರವೇರಿಸಿದರು. ಸಮಾರಂಭದ ಅಧ್ಯಕ್ಷತೆಯನ್ನು
ಜಯರಾಮ್ ಕುತ್ತಾರು ಇವರು ವಹಿಸಿದರು. ಮುಖ್ಯ ಅತಿಥಿಗಳಾದ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಾಂತ ರೈತ ಸಂಘದ ಕೃಷ್ಣಪ್ಪ ಸಾಲ್ಯನ್ ಹಾಗೂ CPM ಉಳ್ಳಾಳ ವಲಯ ಕಾರ್ಯದರ್ಶಿ ಜಯಂತ್ ಯು ನಾಯ್ಕ್ ಹಾಗೂ BSF ನಿವೃತ್ತಿ ಯೋಧ ಪ್ರಸಾದ್ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅಲ್ಲದೆ ಸಂಸ್ಥೆಯ ಎಲ್ಲ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸಂಸ್ಥೆಯ ಸಾಮಾಜಿಕ ಕಾರ್ಯಚಟುವಟಿಕೆಗಳು. ಶ್ರೀ ಜೈ ವೀರಾಂಜನೇಯ ವ್ಯಾಯಾಮ ಶಾಲೆ ವತಿಯಿಂದ ಕುತ್ತಾರು ಜಂಕ್ಷನ್ನಿಂದ ತೇವುಲ ರಸ್ತೆಗೆ ಸಂಪರ್ಕಿಸುವ ಒಳ ಕಾಂಕ್ರೀಟ್ ರಸ್ತೆಯು ದುರಸ್ಥಿತಿಯಲ್ಲಿದ್ದು ದ್ವಿಚಕ್ರ ವಾಹನ ಸವಾರರಿಗೆ ಸಂಚರಿಸಲು ತೊಂದರೆಯಾಗುವುದನ್ನು ಮನಗೊಂಡು ಸಂಸ್ಥೆಯ ವತಿಯಿಂದ ರಸ್ತೆಯಲ್ಲಿ ಬಿದ್ದಿರುವ ಗುಂಡಿಗಳನ್ನು ಕಾಂಕ್ರೀಟೀಕರಣ ಮಾಡುವ ಮೂಲಕ ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು. ಹಾಗೆಯೇ ಕುತ್ತಾರಿನಿಂದ ತೇವುಲ ಪ್ರದೇಶಕ್ಕೆ ಸಂಪರ್ಕಿಸುವ ಮುಖ್ಯ ರಸ್ತೆಯು ಅಲ್ಲಲ್ಲಿ ಹೊಂಡಗಳು ಬಿದ್ದು ವಾಹನ ಸಂಚಾರಕ್ಕೆ ಅನಾನುಕೂಲವಾಗುವುದನ್ನು ಮನಗೊಂಡು ನಮ್ಮ ಸಂಸ್ಥೆಯ ವತಿಯಿಂದ ರಸ್ತೆಯಲ್ಲಿರುವ ಗುಂಡಿಗಳಿಗೆ ಮಣ್ಣು ತುಂಬಿಸುವ ಮೂಲಕ ಸರಿಪಡಿಸಲಾಯಿತು. ದಿನಾಂಕ 2/4/2023 ಕಂಪಮನೆಯಲ್ಲಿ ನಡೆದ ಧರ್ಮನೇಮಕ್ಕೆ ಸ್ಥಳೀಯ ಸಂಸ್ಥೆಗಳ ಸಹಕಾರದೊಂದಿಗೆ ನಮ್ಮ ಶಾಲೆಯ ಎಲ್ಲ ಸದಸ್ಯರು ಈ ಕಾರ್ಯದಲ್ಲಿ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸುತ್ತಿರುತ್ತೇವೆ. ಪಂಜಂದಾಯ ಬಂಟ ವೈದ್ಯನಾಥ ದೈವಗಳ ನೇಮೋತ್ಸವ ವತಿಯಿಂದ ದಾರಿದೀಪ ವ್ಯವಸ್ಥೆ ಮಾಡಲಾಗುತ್ತದೆ ಹಾಗೂ ಭಂಡಾರ ಬರುವ ದಾರಿಯನ್ನು ಸಂಸ್ಥೆಯ ವತಿಯಿಂದ ಹುಲ್ಲುಗಳನ್ನು ತೆಗೆದು ಸ್ವಚ್ಛಪಡಿಸಲಾಯಿತು. ಸಂಸ್ಥೆಯ ವತಿಯಿಂದ ಸ್ಥಳೀಯರ ಮನೆಯ ದುರಸ್ತಿ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತೇವೆ. ಈ ಪ್ರದೇಶದಲ್ಲಿ ಅನಾರೋಗ್ಯಕ್ಕೆ ತುತ್ತಾದವರಿಗೆ ಆರ್ಥಿಕ ಸಹಾಯವನ್ನು ಸಂಸ್ಥೆಯ ವತಿಯಿಂದ ನೀಡಲಾಗಿದೆ. ಅಲ್ಲದೆ ಸಂಸ್ಥೆಯ ಸದಸ್ಯರು ತುರ್ತು ಸಂದರ್ಭದಲ್ಲಿ ರಕ್ತದಾನ ಮಾಡಿರುತ್ತಾರೆ. ಕ್ರೀಡೆಗೂ ನಮ್ಮ ವ್ಯಾಯಾಮ ಶಾಲೆ ಪ್ರೋತ್ಸಾಹ ನೀಡುತ್ತಲೇ ಬಂದಿದೆ. ಆ ನಿಟ್ಟಿನಲ್ಲಿ ಶ್ರೀ ಜೈ ವೀರಾಂಜನೇಯ ವ್ಯಾಯಾಮ ಶಾಲೆ ಇದರ ನೂತನ ಕಬಡ್ಡಿ ಅಂಕಣ ಉದ್ಘಾಟಿಸಲಾಯಿತು. ಶ್ರೀ ಜೈ ವ್ಯಾಯಾಮ ಶಾಲೆ ವತಿಯಿಂದ ದಿನಾಂಕ 12/3/2023 ಹಾಗೂ 20/3/2023 2 ವಾರದ ವೀರಾಂಜನೇಯ ಟ್ರೋಫಿ 2023 ಕ್ರಿಕೆಟ್ ಪಂದ್ಯಾಟ ವೀರಾಂಜನೇಯ ಗ್ರೀನ್ ಗ್ರೌಂಡ್ನಲ್ಲಿ ಏರ್ಪಡಿಸಲಾಗಿತ್ತು. ಇದರಲ್ಲಿ ಕುತ್ತಾರ್ ಬಾಯ್ಸ್ ವಿನ್ನರ್ಸ್ ಹಾಗೂ KFC ಕುತ್ತಾರ್ ರನ್ನರ್ಸ್ ಆಗಿ ಗೆಲುವನ್ನು ಪಡೆದುಕೊಂಡರು. ಕೇರಳ ರಾಜ್ಯದ ತಿರುವನಂತಪುರದಲ್ಲಿ ಜೆಮ್ಮಿ ಜಾರ್ಜ್ ಒಳಾಂಗಣ ಕ್ರೀಡಾಂಗಣದಲ್ಲಿ ದಿನಾಂಕ 1/10/2023 ನಡೆದ ದಕ್ಷಿಣ ಭಾರತ ಮಟ್ಟದ 4ನೇ ಪೆಂಕಾಕ್ ಸಿಲಾತ್ ಚಾಂಪಿಯನ್ನಲ್ಲಿ ಕರ್ನಾಟಕ ತಂಡವನ್ನು ನಮ್ಮ ಶಾಲೆಯ ಸದಸ್ಯರಾದ ಕಾರ್ತಿಕ್ ದೇಸೋಡಿ ಇವರು ಪ್ರತಿನಿಧಿಸಿ ಟ್ಯಾಂಡಿಂಗ್ ವಿಭಾಗದಲ್ಲಿ ಕಂಚಿನ ಪದಕ ಪಡೆದಿರುವುದು ನಮ್ಮ ಸಂಸ್ಥೆಗೆ ಹಿರಿಮೆ ತಂದಿದೆ. ಪ್ರತಿ ವರ್ಷವೂ ವಾರ್ಷಿಕೋತ್ಸವದ ಸಮಯದಲ್ಲಿ ಸ್ಥಳೀಯ ಪ್ರತಿಭೆಗಳಿಗೆ ಕ್ರೀಡಾಕೂಟ ನಡೆಸಲಾಗುತ್ತದೆ. ಈ ಬಾರಿಯೂ ದಿನಾಂಕ 10/12/2023 ಶಾಲೆಯ ವತಿಯಿಂದ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಈ ಕ್ರೀಡಾಕೂಟದ ಉದ್ಘಾಟನೆಯನ್ನು ಹನುಮಾನ್ ಕ್ರೀಡಾ ಮಂಡಳಿ ಭಟ್ಟದಡಿ ಸಂಸ್ಥೆಯ ಕ್ರೀಡಾ ಕಾರ್ಯದರ್ಶಿ ಧನಂಜಯ್ ಕಾರ್ದಿಕಂಡ ಉದ್ಘಾಟಿಸಿದರು. ಸಂಸ್ಥೆಯು ಹಲವಾರು ಕ್ರಿಕೆಟ್ ಕಬಡ್ಡಿ ಪಂದ್ಯಾಟಗಳಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿರುತ್ತೇವೆ. ಮನೋರಂಜನೆಗೆ ಮಹತ್ವ ನೀಡುವ ಸಲುವಾಗಿ ನಮ್ಮ ವ್ಯಾಯಾಮ ಶಾಲೆಯು ಪ್ರತಿ ವರ್ಷದಂತೆ ಗತ ವರ್ಷದಲ್ಲಿ ಪಂಜಂದಾಯ ಬಂಟ ವೈದ್ಯನಾಥ ದೈವಗಳ ನೇಮೋತ್ಸವ ಸಂದರ್ಭದಲ್ಲಿ ನಮ್ಮ ವ್ಯಾಯಾಮ ಶಾಲೆಯ 37ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಸೌಹಾರ್ದ ಕಲಾವಿದರು ಕುತ್ತಾರು ಇವರಿಂದ ವಿವಿಧ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ತುಳುವೇರೆ ತುಡರ್ ಕಲಾ ತಂಡ ಸುರತ್ಕಲ್ ಇವರು ಅಭಿನಯಿಸಿರುವ ಕೊಪ್ಪರಿಗೆ ತುಳು ಹಾಸ್ಯಮಯ ನಾಟಕ ಕಾರ್ಯಕ್ರಮವನ್ನು ನಡೆಸಲಾಯಿತು. 38ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಸೌಹಾರ್ದ ಕಲಾವಿದರು ಕುತ್ತಾರು ಇವರಿಂದ ವಿವಿಧ ಬಗೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಚಾಪರ್ಕ ಕಲಾವಿದರಿಂದ ಕುದರ್ದಿ ದಂಡು ತುಳು ಹಾಸ್ಯಮಯ ನಾಟಕ ಅಭಿನಯಗೊಳ್ಳಲಿದೆ. ಇಷ್ಟು ಹೇಳಿ ನನ್ನ ಪುಟ್ಟ ವರದಿಯನ್ನು ಕೊನೆಗೊಳಿಸುತ್ತೇನೆ. ಮಾಗಣ್ಯ ದೇವರು ಶ್ರೀ ಸೋಮನಾಥ ದೇವರಿಗೆ ನಮಿಸುತ್ತಾ, ಗ್ರಾಮ ದೇವರು ವಿಷ್ಣುಮೂರ್ತಿಗೆ ನಮಿಸುತ್ತಾ, ನನ್ನ ಮಾಗಣ್ಯ ದೇವರು ಅರ್ಧನಾರೀಶ್ವರರಿಗೆ ಇಲ್ಲಿಂದಲೇ ಕೈ ಮುಗಿಯುತ್ತಾ, ನಾವೆಲ್ಲ ನಂಬುವ ಪಂಜಂದಾಯ ಬಂಟ ವೈದ್ಯನಾಥ ಕೊರಗಜ್ಜ ಪರಿವಾರ ದೈವಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ಶ್ರೀ ಜೈ ವೀರಾಂಜನೇಯ ವ್ಯಾಯಾಮ ಶಾಲೆ ರಿಜಿಸ್ಟರ್ಡ್ ಇದರ 38ನೇ ವಾರ್ಷಿಕೋತ್ಸವದ ಈ ಸಂಭ್ರಮದ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮವರೇ ಆದ ನಾನು ಮತ್ತು ಅವರು ಸೇವೆ ಮಾಡುವಂಥ ದೈವದ ದೆಪ್ಪೆಲಿ ಮಾರಿ ಮನೆತನದ ಸದಸ್ಯರು, 300 ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು, ಸನ್ಮಿತ್ರರು, ಆತ್ಮೀಯರಾದಂಥ ದೆಪ್ಪೆಲಿ ಮಾಬಳ್ರವರೇ, ಈಗ ತಾನೇ ಇಲ್ಲಿಂದ ನಿರ್ಗಮಿಸಿದ ನನ್ನ ನಾಯಕರು, ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಕರ್ನಾಟಕ ವಿಧಾನಸಭಾದ ಸಭಾಧ್ಯಕ್ಷರಾದಂಥ UT ಖಾದರ್ ಅವರೇ, ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಅಧ್ಯಕ್ಷರು, ಪಕಲಟ್ಕ ಯುವಕ ಮಂಡಲ
ಮಂಡಲದ ನಾಗರಾಜ್ ಬಜಾಲ್ರವರೇ, ನಮ್ಮ ಹಿರಿಯರು ರಾಜಕೀಯದಲ್ಲಿ ಭಾಳಷ್ಟು ದುಡಿದು ಹೋರಾಟವನ್ನು ಮಾಡಿದಂಥ ಕೃಷ್ಣಪ್ಪ ಸಾಲಿಯನ್ರವರೇ, ಕೇಶವ್ ಅರಿಬೈಲ್ರವರೇ, ಜಯರಾಮ್ ಕುತ್ತಾರ್ರವರೇ ಹಾಗೂ ಸಂಘದ ಅಧ್ಯಕ್ಷರಾದ ಜಯರಾಮ್ರವರೇ ಹಾಗೂ ಮುಂದೆ ನಿಂತಿರುವ ಆಸೀನರಾಗಿರುವಂಥ ಎಲ್ಲ ನಮ್ಮ ಊರಿನ ಗಣ್ಯರೇ, ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಏನು ಹೋಗೋದಿಲ್ಲ, ನನಗೆ ಮಾತಾಡಲಿಕ್ಕೂ ಗೊತ್ತಿಲ್ಲ. ಶ್ರೀ ವೀರಾಂಜನೇಯ ವ್ಯಾಯಾಮ ಶಾಲೆಯವರ ವರದಿಯನ್ನು ನೋಡುವಾಗ ಇವರು ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಈ ಪರಿಸರದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಈ ಇಲ್ಲಿಯ ಯುವಕರನ್ನು ನೋಡುವಾಗ ನಾನು ಮತ್ತು ಮಹಾಬಲರವರಾಗಿ ನಮ್ಮ ಹೆಸರು ಸಹ ಒಂದೇ, ನಮ್ಮ ಮನೋಭಾವ ಸಹ ಒಂದೇ. ನಾವು ಜಾತ್ಯತೀತ ಮನೋಭಾವದವರು. ಹಾಗೆ ಇಲ್ಲಿಯ ಯುವಕರು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಈ ಪರಿಸರದಲ್ಲಿ ನಮ್ಮ ಧರ್ಮ ನಮಗೆ ದೊಡ್ಡದು, ಇತರ ಧರ್ಮವನ್ನು ಗೌರವಿಸಿದಾಗ ಊರಿನಲ್ಲಿ ಶಾಂತಿ ನೆಮ್ಮದಿ ನೆಲೆಸ್ತದೆ. ಅದನ್ನು ನೋಡುವಾಗ ಇಲ್ಲಿಯ ವೀರಾಂಜನೇಯ ವ್ಯಾಯಾಮ ಶಾಲೆಯವರು ಅಂಥ ಕೆಲಸವನ್ನು ಮಾಡ್ತಿದ್ದಾರೆ ಅಂತ ನನಗನ್ನಿಸ್ತದೆ. ಅದಕ್ಕೆ ನಿಮ್ಮನ್ನೆಲ್ಲರನ್ನು ನಾನು ಅಭಿನಂದಿಸ್ತೇನೆ. ಯಾಕೆಂದರೆ ನಾನು ಬರುವಾಗ ನನ್ನ ಊರಿನ ನಾನು ಅಧ್ಯಕ್ಷನಾಗಿರುವಾಗ ನನ್ನೊಟ್ಟಿಗೆ ಸಹಪಾಠಿಯಾಗಿ ಸದಸ್ಯರಾಗಿದ್ದಂಥ ಅಶ್ರಫ್ ಆಲಾಟ್ಕರ್ ಅವರು ನನಗೆ ಸಿಕ್ಕಿದ್ದರು. ಅವರು ಹರೇಕಳದಿಂದ ಇಲ್ಲಿ ಬರಬೇಕಾದ್ರೆ ನೀವು ಪ್ರೀತಿಸಿ ಗೌರವಿಸೋದ್ರಿಂದ ಮಾತ್ರ ಅವರು ಇಲ್ಲಿಗೆ ಬಂದಿರ್ಬೋದು. ಹಾಗೆ ನೀವು ಇದನ್ನು ಮುಂದುವರಿಸಿಕೊಂಡು ಹೋಗಿ. ಮತ್ತು ನಿನ್ನೆ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಅನ್ನದಾನವನ್ನು ಸೇವೆಯನ್ನು ಕೊಟ್ಟಿದ್ದೀರಿ. ನಮ್ಮ ಊರಿನ ಪಂಜಂದಾಯ ಬಂಟ ವೈದ್ಯನಾಥನ ನೇಮವು ಒಳ್ಳೆಯದಾಗಬೇಕಂತ ಇವತ್ತೊಂದು ದೊಡ್ಡ ಕಾರ್ಯಕ್ರಮವನ್ನು ಸಹ ಇಟ್ಟಿದ್ದೀರಿ. ನೀವು ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲದರಲ್ಲೂ ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರಿ. ಮತ್ತು ಇಲ್ಲಿಯ ಯುವಕರನ್ನು ನಾನು ನೋಡ್ತಾ ಇದ್ದೇನೆ, ಎಲ್ಲರೂ ದುಶ್ಚಟಗಳಿಂದ ಸ್ವಲ್ಪ ದೂರ ಇದ್ದೀರಿ. ಯಾಕೆಂದರೆ ಮಹಾಬಲ್ ದಿಪ್ಪೇಲಿ ಮಾರಿದಂಥವರ, ಕೃಷ್ಣಪ್ಪರಂಥವರ ಮಾರ್ಗದರ್ಶನ ಇದ್ದರೆ ಎಲ್ಲ ಯುವಕರು ಒಳ್ಳೆಯ ದಾರಿಯಲ್ಲಿ ಹೋಗ್ಬೋದಂತ ನಾನು ಅನ್ನಿಸ್ತೇನೆ. ಅದಕ್ಕೆ ನಿಮಗೆಲ್ಲರಿಗೂ ವಂದಿಸ್ತಾ ನನ್ನ ಈ ಗೌರವವನ್ನು ನಮ್ಮ ದೈವಗಳಾದ ಪಂಜಂದಾಯ ಬಂಟ ವೈದ್ಯನಾಥ ಕೊರಗಜ್ಜ ಪರಿವಾರ ದೈವಗಳಿಗೆ ಅರ್ಪಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಜಿಮ್ಮಿ ಜಾರ್ಜ್ ಒಳಾಂಗಣ ಕ್ರೀಡಾಂಗಣದಲ್ಲಿ 1-10-2023ರಿಂದ 2-10-2023ರವರೆಗೆ ನಡೆದ ದಕ್ಷಿಣ ಭಾರತ ಮಟ್ಟದ 4ನೇ ಪೆಂಕಾಕ್ ಸಿಲಾತ್ ಚಾಂಪಿಯನ್ನಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿದ ಟ್ಯಾಡಿಂಗ್ ವಿಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ತಿಕ್ ಎಂ ಕಂಚಿನ ಪದಕ ಪಡೆದಿರುತ್ತಾರೆ. ಇವರಿಗೆ ಆಸಿಫ್ ಕಿನ್ನ ಹಾಗೂ ಸಲ್ಮಾನ್ ಕುದ್ರೋಳಿ ಅವರು ತರಬೇತಿಯಲ್ಲಿ ಪಡೆದಿರುತ್ತಾರೆ. ಕಾರ್ತಿಕ್ ದೇಸೋಡಿ ಸಂಸ್ಥೆಯ ಸದಸ್ಯರು, ಸಂಸ್ಥೆಯ ಕೀರ್ತಿಯನ್ನು ಬೆಳಗಿಸಿದ ಸಂಸ್ಥೆಯ ಓರ್ವ ಪ್ರಾಮಾಣಿಕ ಸಂಸ್ಥೆಯ ಸದಸ್ಯ, ಮುಂದಕ್ಕೂ ತಮ್ಮ ಈ ಕ್ರೀಡಾ ಜೀವನ ಇನ್ನಷ್ಟು ಬೆಳಗಲಿ ಎಂದು ಹಾರೈಸುತ್ತಾ ಈ ಒಂದು ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ನಾಗರಾಜ್ ಬಜಾಲ್ ಇವರಿಗೆ ಸನ್ಮಾನವನ್ನು ನಡೆಸಬೇಕಾಗಿ ಸಂಸ್ಥೆಯ ಸದಸ್ಯರಲ್ಲಿ ವಿನಂತಿಸುತ್ತಾ ಈ ಸಭೆಯ ಅತಿಥಿಗಳಲ್ಲಿ ಈ ಒಂದು ಸನ್ಮಾನವನ್ನು ನಡೆಸಿಕೊಡಬೇಕಾಗಿ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ವಿನಂತಿಸಿಕೊಂಡಿದ್ದೇವೆ. ತಮ್ಮ ಮುಂದೆ ಮಂಡಿಸಲಿದ್ದಾರೆ ಶ್ರೀಯುತ ಕವಾನ್ ಆಯರಬೆಟ್ಟು. ವ್ಯಾಯಾಮ ಶಾಲೆ ಕುತ್ತಾರ್ 300 38ನೇ ವಾರ್ಷಿಕೋತ್ಸವ ಸಂಭ್ರಮದಲ್ಲಿ ನಮ್ಮ ನೇತ್ರಾವತಿ ನಮ್ಮ ಜವಾಬ್ದಾರಿ ವಾರಿ ಸ್ವಚ್ಛ ನಗರದ ಕನಸುಗಾರ ಶ್ರೀ ನಾಗರಾಜ್ ಬಜಾಲ್ ಇವರಿಗೆ ಪ್ರೀತ್ಯಾರದಿಂದ ಅರ್ಪಿಸುವ ಸನ್ಮಾನ ಪತ್ರ. ಬಜಾಲಿನ ರಾಘವಾಂಚನ ಹಾಗೂ ವೇದಾಂತಿ ದಂಪತಿಗಳ ಮಗನಾದ ನಾಗರಾಜ್ ಬಜಾಲ್ ಇವರು ಕಾಲೇಜ್ ಶಿಕ್ಷಣವನ್ನು ನಾರಾಯಣ್ ಗುರು ಕಾಲೇಜ್ ಕುದ್ರೋಳಿಯಲ್ಲಿ ಮುಗಿಸಿರುತ್ತಾರೆ. ಕಾಲೇಜ್ ಜೀವನದಲ್ಲಿ NSSನಲ್ಲಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಶಿಬಿರಗಳ ಭಾಗವಹಿಸಿ ರಾಷ್ಟ್ರ ಪ್ರಶಸ್ತಿ ಪಡೆದಿರುತ್ತಾರೆ. ಕಾಲೇಜು ಮುಗಿದ ಬಳಿಕ 12 ವರ್ಷ ಸೌದಿ ಅರೇಬಿಯಾದಲ್ಲಿ ಉದ್ಯೋಗ ಮಾಡಿರುತ್ತಾರೆ ಹಾಗೂ ಮಂಗಳೂರಿನ ಅಸೋಸಿಯೇಷನ್ನ ಸಂಸ್ಥೆಯ ಸಕ್ರಿಯರಾಗಿದ್ದು ಊರಿನ ಬಡವರಿಗೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಸಹಾಯ ಮಾಡುತ್ತಾರೆ. ಪ್ರಸ್ತುತ ಹಸಿರುದಳ ಎಂಬ
NGOನಲ್ಲಿ ಸಂಯೋಜಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ ಹಲವಾರು ತ್ಯಾಜ್ಯ ಆಯುವ ಕುಟುಂಬಗಳಿಗೆ ಆಹಾರ ಕಿಟ್, ಆರೋಗ್ಯ ತಪಾಸಣೆ, ಲಸಿಕೆ ಕೊಡಿಸಿರುತ್ತಾರೆ. ಅಲ್ಲದೆ ಜನರಿಗೆ ಹೊರಗೆ ಬರಲು ಹೆದರುವ ಸಮಯದಲ್ಲಿ ಹಲವಾರು ಶವದಹನ ಮಾಡಲು ಜಿಲ್ಲಾಡಳಿತದ ಜೊತೆ ಶ್ರಮಿಸಿರುತ್ತಾರೆ. ಸಮುದ್ರಕ್ಕೆ ಪ್ಲಾಸ್ಟಿಕ್ ಹೋಗುವುದನ್ನು ತಡೆಯುವ ನಿಟ್ಟಿನಲ್ಲಿ ನಮ್ಮ ನೇತ್ರಾವತಿ ನಮ್ಮ ಜವಾಬ್ದಾರಿ ಎಂಬ ಅಭಿಯಾನವನ್ನು ಆರಂಭಿಸಿ ಉಳ್ಳಾಲ ಸೇತುವೆಯ ಬಳಿ ಸುಮಾರು 4 ತಿಂಗಳ ಕಾಲ ಬೋರ್ಡ್ ಹಿಡಿದು ಜನಜಾಗೃತಿ ಮೂಡಿಸಿ ಕೆಲವೊಂದು ಸಂಘ ಸಂಸ್ಥೆಗಳ ಸದಸ್ಯರೊಂದಿಗೆ ಇನ್ನೂ ಬಹಳಷ್ಟು ದಿನ ಏಕಾಂಗಿಯಾಗಿ ಸೇತುವೆಯಲ್ಲಿ ನಿಂತು ಜನಸಾಮಾನ್ಯರ ಮಾಧ್ಯಮಗಳನ್ನು ಜಾಗೃತಿಗೊಳಿಸಿದ್ದು ಮಾತ್ರವಲ್ಲದೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸಾಧನೆ ಮುಖೇನ ಗುರುತಿಸಿಕೊಂಡಿದ್ದಾರೆ. ಬಳಿಕ ಅಲ್ಲಿಂದ ಸುಮಾರು 33 ಟನ್ ಕಸವನ್ನು ಮೇಲಕ್ಕೆ ತೆಗೆದು ಸ್ವಚ್ಛ ಮಾಡಿ ಶಾಶ್ವತ ಫಲಕಗಳನ್ನು ಅಳವಡಿಸಲಾಯಿತು. ಹಲವಾರು ಬೀಚ್ ಕ್ಲೀನ್ ಸಂಘಟಿಸಿ ಸ್ವಚ್ಛತಾ ಕಾರ್ಯಕ್ರಮ ಮಾಡುತ್ತಾ ಬರುತ್ತಿದ್ದಾರೆ. ಪ್ರಸ್ತುತ ಪಡೇಲಿನಿಂದ BC ರೋಡ್ ವರೆಗೆ ಜನ ಕಸ ಬಿಸಾಡುವುದನ್ನು ಜಾಗೃತಿಗೊಳಿಸುವ ನಿಟ್ಟಿನಲ್ಲಿ ದಿನ ಬೆಳಗ್ಗೆ 5:30ರಿಂದ 9:30ರವರೆಗೆ ಅಡ್ಯಾರಿನಲ್ಲಿ ಕೈಯಲ್ಲಿ ಬೋರ್ಡ್ ಹಿಡಿದು ಜನಜಾಗೃತಿ ಮೂಡಿಸುತ್ತಿದ್ದಾರೆ. ಈಗಾಗಲೇ ಸ್ವಚ್ಛತಾ ಕಾರ್ಯಕ್ರಮ ಮಾಡಿ 17 ಟನ್ ಕಸವನ್ನು ತೆಗೆಯಲಾಗಿದೆ. ಈ ಅಭಿಯಾನ ಇನ್ನೂ ಮುಂದುವರಿಯುತ್ತಿದೆ. ಇದು ಮಾತ್ರವಲ್ಲದೆ 48 ಬಾರಿ ರಕ್ತದಾನ ಮಾಡಿ ಹಲವಾರು ಜೀವಗಳನ್ನು ಸಹ ಉಳಿಸಿದ್ದಾರೆ. ಕಸ ಆಯುವ ಕುಟುಂಬಗಳಿಗೆ, ಮಕ್ಕಳಿಗೆ ಆರೋಗ್ಯ, ಶಿಕ್ಷಣ, ಉದ್ಯೋಗ, ಟೆಂಟ್ನಲ್ಲಿ ವಾಸಿಸಿರುವ 12 ಮನೆಗಳಿಗೆ ಸೋಲಾರ್ ದೀಪ ನೀಡುವುದರ ಮೂಲಕ ಜೊತೆಗೆ ಸರ್ಕಾರಿ ಸವಲತ್ತು ದೊರಕಿಸುವ ಮೂಲಕ ಕೆಲಸ ಮಾಡುತ್ತಿದ್ದಾರೆ. ಇವರು ರಂಗನಾಟಕ, ಬೀದಿ ನಾಟಕ, ನೃತ್ಯ, ಮೂಕಾಭಿನಯ, ಕಿರುಚಿತ್ರ ಮಾಡುತ್ತಿದ್ದು ಉತ್ತಮ ವಾಲಿಬಾಲ್ ಹಾಗೂ ಕಬಡ್ಡಿ ಆಟಗಾರರು ಆಗಿದ್ದಾರೆ. ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪಕಲಡ್ಕ ಯುವಕ ಮಠದ ಅಧ್ಯಕ್ಷರಾಗಿದ್ದುಕೊಂಡು ಹಲವಾರು ಕ್ರಿಯಾಶೀಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯರಾಗಿರುವ ತಮ್ಮ ಈ ಸಮಾಜಮುಖಿ ಕಾರ್ಯತತ್ಪರತೆ ಇನ್ನೂ ಮುಂದುವರಿಯಲಿ ಎಂದು ಆಶಿಸುತ್ತಾ ಶ್ರೀ ಜೈ ವೀರಾಂಜನೇಯ ವ್ಯಾಯಾಮಶಾಲೆಯ 38ನೇ ವಾರ್ಷಿಕೋತ್ಸವ ಸಂಭ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ಗೌರವಿಸುವ ಸನ್ಮಾನ ಪತ್ರ. ಯಾನಮೂಲು ಅತ್ತಿ ತಿಂದು ಪನ್ಪಿನೆಡ್ಲ ಜಾಸ್ತಿ ಕೆಲಸರ್ತಿ ಸೌಭಾಗ್ಯ ಅಂದು ಅನ್ಪಿಡ್ದೆ ಅದಂದು ಬಂಡ ಒಂಜಿ 10-25 ವರ್ಷದ ದುಂಬು ಇಂದುವೆ ಜೈ ವೀರಾಂಜನೇಯ ವ್ಯಾಯಾಮಶಾಲೆದ ಕಾರ್ಯಕ್ರಮಡು ಮನ್ನದ ಸ್ಟೇಜ್ ಇತ್ತು ಅಪಗ ಬಾಜನದಿ ಇದು ಆರ್ಕೆಸ್ಟ್ರಾ ಮಂತದ್ದು ಮುಲ್ಪ ಡ್ಯಾನ್ಸ್ ಮಂತದ ಸ್ಕಿಟ್ ಮಂತದ ಇನಿ ಅಂಚಿನೇ ವೇದಿಕೆಡು ಇನ್ನು ಎಂಕು ಗೊತ್ತಿಜ್ಜನೇ ಸನ್ಮಾನ ಒಂದು ಅತಿಥಿಯಾದ ಬರ್ಪಿನಿ ಪಂಡ ನಿಜವಾದ್ಲವು ಮಾತೇರ್ಲ ತಿಕ್ಕುನ ಭಾಗ್ಯತ್ತವೆನ್ನ ಪುಣ್ಯ ಅಂದೆ ಅನ್ಪಂಡ್ರೆ ನಿಜವಾದ ಇಷ್ಟ ಅಂತಂದಲ್ಲ ಖಂಡಿತ ಇಂಕ ಸನ್ಮಾನ ಮನ್ಪಿರ ಬಂದ್ಲ ಗೊತ್ತಿಜ್ಜಿ ಒಲ್ತು ಫೋಟೋದ ಇದೆಂದ್ಲ ಗೊತ್ತಿಜ್ಜಿ ವಿಷಯ ಒಲ್ತು ಕಲೆಕ್ಟ್ ಮಂದಿರದ್ಲ ಗೊತ್ತಿಜ್ಜಿ ಅಡ ಬರೀ ಖುಷಿಲ ಅವನುಂಡು ಒಂಜಿ ಬೇಜಾರ್ಲ ಬಂದೆ ಬಂದಾಗ ನಮ್ಮನ್ನು ಗುರುತಿಸಾದಿನೇ ಕಜೋದಯ ಎಂದು ಬಂದು ಮಾತೇರ್ಲ ಅಂದತಿ ಅಲ್ಪ ಕಜೋದಕ್ಕೂ ಏನು ಇಲ್ಲಡ್ಲ ಅನ್ಪೇರಿ ಕಜೋದಯ ಬತ್ತೆ ಎಂದು ಬಂದು ದೆಬ್ಬಂಡ ಕಜೋದ ಬಗ್ಗೆ ಕೆಲಸ ಮನ್ಪೆ ಎಂದು ಬಂದು ಇನಿ ನಾನು ಸುರುಕಾದ ಅಭಿನಂದನೆ ಕೊರೊಂದುಲ್ಲ ದೆಬ್ಬಂಡ 38 ವರ್ಷ ಸಂಭ್ರಮ ಮಂತೊಂದುಲ್ಲೆರು 38 ಮಂದಿ ಬಂದಾಗ ಸಂಖ್ಯೆ ಬಾರಿ ಎಲ್ಲಿ ಅಂದ ಆಪುನಂಗೆ ಅಂದತೆ ಲಕ್ಷ ಕೋಟಿ ಸಂಖ್ಯೆದಿದ್ದರು 38 ಪನ್ನಾಗ ಬಾರಿ ಎಲ್ಲಿ ಅಂತ ಉಜುನ್ ಅಂಡ ಒಂಜಿ ಸಂಘ ಸಂಸ್ಥೆ ಐತ ಅಲಿ ಉಳಿದ ಪ್ರಶ್ನೆ ಬಂದಾಗ 38 ಪನ್ಪಿನ ಬಾರಿ ಮಲ್ಲ ಸಂಖ್ಯೆ ಇತ್ಯದ ಕಾಲಘಟ್ಟ ಡೌಲ ಈ ಮೊಬೈಲ್ ಯುಗಟ್ ಒಂಜಿ ಜವನಿಯರನ್ನು ಸಂಘಟಿಸಾದು 38 ವರ್ಷ ಕೊನೊಪಿನಿಂದ ಪಂಡ ಅವು ಬಾರಿ ಸುಲಭದ ಬೇಲೆ ಅತ್ತು ದಾಯಿಂದ ಪಂಡ ವ್ಯಾಯಾಮಶಾಲೆ ಎಂದು ಪನ್ನಾಗ ನಂಗೆ ಮಾತಾಡಿ ಬರ್ಪಿ ನಾವು ತಾಲೀಮು ದುಂಬುದಾಪುರ ತಾಲೀಮು ಅಂಚ ಮತ್ತನ್ ಅಡ ಈ ವೀರಾಂಜನೇಯ ವ್ಯಾಯಾಮಶಾಲೆ ದಾಯಿ ವಿಶೇಷ ಅಂದು ಪಂಡ ಒಂದು ಈ ಊರ್ದ ಈ ನೆಲತ ಜೋಕ್ಲೆಗೋಸ್ಕರ ಅವೇತೋ ಬೇತೆ ಕ್ಷೇತ್ರಡು ಕೆಲಸ ಮಂತದೀನಿ 38 ವರ್ಷ ಆಚರಿಸಿದನು ಇನಿ ಕಾಲ ಬದಲಾತನು ನಮ್ಮ ತೂದುಪ್ಪ ನಮ್ಮಲ್ಪ ಎತೋ ಸಂಘ ಸಂಸ್ಥೆಲು ಪುಟ್ಟುಂಡು ಅದು ಬಂಡ 4 ಜನ 5 ಜನ ಒಟ್ಟಿಗೆ ಸೇರಿನಲ್ಪ ಒರೇಡ ಕಾಸಿತ್ತು ನಾಡು ಒಂಜಿ ಟೀಮ್ಸ್ ರೆಡಿ ಆದಪ್ಪನು ಒಂಜಿ ಸಂಘ ಸಂಸ್ಥೆ ರೆಡಿ ಆದಪ್ಪನು
ಒಂಜಿ 2 ವರ್ಷ 3 ವರ್ಷ ಬಾರಿ ಗಮ್ಮತ್ತಡು ಕಾರ್ಯಕ್ರಮ ಮನ್ಪೇರು ಬಾರಿ ಗೌಜಿರಿ ಕ್ರಿಕೆಟ್ ಮನ್ಪೇರು ವಾಲಿಬಾಲ್ ಎಂಚಿನ ಬೋರ್ತನ ಮನ್ಪೇರು ಒಂಜಿ 3 ವರ್ಷದ ಬೊಕ್ಕ ಅಕ್ಲಕ್ಕಲೆ ಗಲಾಟೆ ಮಂತೊಂದು ಓಲೋಲು ಪೋದು ದಾದು ಪೋಪೇರು ಅಡ 38 ವರ್ಷ ಎಲ್ಲ ಇತ್ತೆಗಿಲ ಈ ಜನಕ್ಕಿನ ಬೇಲೆ ಮನ್ಪುನೋದು ದಾಯಿಗೆ ಬಣ್ಣಗ ಒಂಜಿ ಬದ್ಧತೆ ಎತ್ತಿನ ಒಂಜಿ ಉದ್ದೇಶ ಎತ್ತಿನ ಒಂಜಿ ಸದುದ್ದೇಶದ ಮೂಲ ನೆಟ್ಟಿನಿ ಸ್ಥಾಪನೆ ಹಂಚಿನ ಈ ವೀರಾಂಜನೇಯ ವ್ಯಾಯಾಮ ಶಾಲೆದು ಮಾತ್ರ ಇಂದು ಸಾಧ್ಯ ಅಂತ ಪಂಡ್ಯಾನ ಇಷ್ಟ ಮಂತೊಂದುಪ್ಪ ನಮಕ್ ಏತೋ ಸರ್ತಿ ಯಾನು ಪಂಡೇರು ಎಂಕಲ್ನ ಪಕ್ಲಡ್ಕ ಯುವಕ ಮಂಡಲ ಸುಮಾರು 71 ವರ್ಷ ಆತೇನು ಇನ್ನು 75 ವರ್ಷ ಇರಲ ಕಾರಣದಾದಂದು ಪನ್ನಾಗ ಆ ಯುವಕ ಮಂಡಲ ಒಂಜಿ ಉದ್ದೇಶ ಇನಿ ಸಮಾನ ಮನಸ್ಕಂದು ಪನಲ್ಲಿ ವೀರಾಂಜನೇಯ ವ್ಯಾಯಾಮ ಶಾಲೆ ಆ ಉದ್ದೇಶ ಸ್ಥಾಪನೆ ಆತನ ಅಂಚನೆ ಒಂಜಿ ಮಹತ್ತರವನ ಉದ್ದೇಶ ಪಕ್ಲಡ್ಕ ಯುವಕ ಮಂಡಲ ಸ್ಥಾಪನೆ ಆತನ ಆಯ್ತಾ ಹಿರಿಯರು ಒಂಜಿ ಪಾತೆರ ಪನೊಂದಿತ್ತೇರು ಯಾನ ಮುಲ್ಪದ ಮಾತ ಜವನರಿಗ್ಲೆ ನಾವೆನ್ನೆ ಪಂಡ್ರೆ ಇಷ್ಟ ಮನ್ಪೇದೆ ಅದಂದು ಪಂಡ ನಮ್ಮೈತೆ ಉದ್ವೇಗಡು ನಮ್ಮ ಅಲ್ತ ಸೇವೆ ಮನ್ಪ ಸಮಾಜ ಸೇವೆ ಮನ್ಪ ದೇಶ ಸೇವೆ ಮನ್ಪ ಅವು ಸೇವೆ ಈ ಸೇವೆ ಪೂರ ಮನ್ಪೇರ್ಲೆ ಬಿದ್ದಾಡುವೇರು ಅಣ್ಣ ಯಾನ್ ಪನ್ಪಿನಿದ ಅದಂದು ಪಂಡ ನಿಕ್ಲು ಓ ಸೇವೆಲ್ಲ ಮನ್ಪುನ ಅಗತ್ಯಜ್ಜಿ ಸುರುಕು ನಮ್ಮ ಇಲ್ಲನ್ನು ತೂವಲ್ಲೇನು ನಮ್ಮ ಇಲ್ಲದ ಅಪ್ಪ ಅಮ್ಮನಕ್ಲಿ ನಮ್ಮ ಸರಿ ತುಯಿಜನಾಂಡ ನಮ್ಮ ಬಡಿದು ಜೋಕ್ಲಿ ನಮ್ಮ ತುಯಿಜಿನಾಂಡ ನಮ್ಮ ಅಕ್ಕ ಮೆಗ್ದಿನಕ್ಲಿ ತುಯಿಜಿನ ನಮ್ಮ ಕುಟುಂಬನ ತುಯಿಜಿನಾಂಡ ನಮ್ಮ ಕುಟುಂಬಕ್ಕೆ ಸಮಾಜ ಸೇವೆ ಮನ್ಪೇರೆ ಬೇತಕ್ಕಳು ಬರ್ಪಿನ ಅವಕಾಶ ನಮ್ಮ ಕೊರಪ ನಮ್ಮ ಏಪಲ ನಮ್ಮ ಇಲ್ಲಗ ಬೊಕ್ಕೋರಿಯಾಗ ಸಮಾಜ ಸೇವೆ ಮನ್ಪೇರೆ ಅವಕಾಶ ಕೊರ ಬಲ್ಲಿ ಅಂಚಾನ ಮಾತ್ರ ನಮಕ್ ದಯಪಂಡ ಎನ್ನ ಇಲ್ಲಲ ಈ ದೇಶದ ಉಲೈಡೆಪ್ಪುನು ಎನ್ನ ಈ ಇಲ್ಲಿಲ್ಲ ಈ ಸಮಾಜದ ಉಲೈಡೆಪ್ಪುನು ಎನ್ನ ಇಲ್ಲದ ಯಾನು ಬೇಲೆ ಮಂತನಾಂಡ ಎನ್ನ ಇಲ್ಲ ನಾನು ಸರಿಟ್ಟು ತುನಂಡ ವಾ ದೇಶ ಸೇವೆಯಲ್ಲಿ ಮನ್ಪುನ ಅಗತ್ಯಜ್ಜಿ ವಾ ಸಮಾಜ ಸೇವೆಯಲ್ಲಿ ಮನ್ಪುನ ಅಗತ್ಯಜ್ಜಿ ದಯಂದು ಪಂಡ ಇತ್ತದ ಜವನೀರು ಉದ್ವೇಗಡು ಯಾನು ಅವು ರಕ್ಷಣೆ ಮನ್ಪ ಈ ರಕ್ಷಣೆ ಮನ್ಪ ಅಂಚ ಇಂಚ ಅಂದು ಬಂದು ಇನಿ ಓಲೋಲು ಸಾದಿ ಬರಿಟ್ಟು ನೆತ್ತೇರು ಜಪ್ಟದು ಸೈಯೊಂದು ಉಪ್ಪೇರು ಅತ್ತನಂಡ ಏರಿಯರ ನೆತ್ತೇರು ಕೊರ್ದು ಕೆರೊಂದುಲ್ಲೇರು ಎತ್ತೋ ಜನ ಜೈಲ್ಡಲ್ಲುಲ್ಲೇರು ಅಕ್ಕಲ್ನ ಇಲ್ಲದ ರಕ್ಷಣೆ ಮನ್ಪೆರ ಇನಿ ಬೇತೆ ಏರೋ ಬೋಡಾದಿತ್ತನು ಅಂಡ ನಮ್ಮ ಎಂಚಿನ ಜವನೀರಿನ ಸೃಷ್ಟಿ ಮನ್ಪಡ್ ಪಂಡ ಎಂಕುಲ ನೆತ್ತೆ ಅರಿಸಾವ ಎಂಕುಲ ನೆತ್ತೆರು ಕೊರಪ ಅಂಡ ಓಲುಂದು ಪಂಡ ಬೆಡ್ಡು ಜತ್ತದು ಪಿರೊಂಜಿ ಜೀವನ ಒರಿಪಾನಂಚಿನ ರಕ್ತದಾನ ಮನ್ಪುನ ಮುಖಾಂತರ ಎಂಕುಲು ಜವನೀರಿನ ಸೃಷ್ಟಿ ಮನ್ಪ ಅಂಚಿನ ಜವನೀರು ನಂಗೆ ಬೋಡಿತೀನಿ ಓಲೋಲು ಸಾದಿರಿ ಸೈಪಿನ ಕುಲತ್ತು ಓಲೋಲು ಪೆಟ್ಟು ಮಂತ್ ಗಲಾಟೆ ಮಂತ್ ಸೈಪಿನ ಜವನೀರು ಹತ್ತು ನಂಗೆ ಬೋಡಿತಿ ನಮ್ಮ ಯುವಕ ಮಂಡಲ ಬಡು ಅತನಡ ನಮ್ಮ ಊರ್ದ ಒಂದು ಸಂಸ್ಥೆಲ ಅದು ಪಡು ಅಂಚಿನ ಜವನೇನು ಸೃಷ್ಟಿ ಮನ್ಪಡು ಅಂಚಿನ ಜವನೇರು ಕುತ್ತರಡು ಉಲ್ಲೇருந்து ಮನ್ಪಿನ ಬಹಳ ಹೆಮ್ಮೆ ಅಂತ ಪನ್ಪೆ ಅಂದೆ ಪಂಡ ಎತೋ ಸರ್ತಿ ನೆತ್ತೆರೊಂದು ಬೋರ್ಡ್ ಪನ್ನಾಗ ಎಂಗ್ಲೆ ನೆನೆಪಾಪಿನೇ ಅವು ಕುತ್ತಾರ್ದ ಜವನೇರು ಎತೋ ಜನ ಜವನೇರು ಎಂಗ್ಳು ಫೋನ್ ಮನ್ಪನಾಗ ಸುನಿಲೇಗರು ಮಾಬಲನಾಗ ಎತೋ ಜವನೇರು ಬತ್ತದು ನೆತ್ತೆರು ಕೊಡ್ತೇರು ಇನಿ ಸಂಸ್ಕೃತಿಲ ಬದಲಾತನು ನಮ್ಮ ಕಾಲ ಬದಲಾತನು ಪನ್ಪ ದಾದಂದು ಪಂಡ ವ್ಯಾಯಾಮ ಶಾಲೆಯಲ್ಲಿ ವ್ಯಾಯಾಮ ಶಾಲೆದ ಮಾತ ಅಧ್ಯಕ್ಷರು ಅಂಚೆನೆ ಪದಾಧಿಕಾರಿಗಳಿಗೆ ಸೊಲ್ಮೆನ್ ಸಂದೊಂದಿನ ಪಾತ್ರ ಮುಕ್ತ ಮಂತಂದಿಲ್ಲ ಧನ್ಯವಾದ ಕಜೌದ ಬಗ್ಗೆ ನಮ್ಮ ಅಭಿಪ್ರಾಯದಾದ ನಮ್ಮ ವಾರೀತಿ ಕಜೌದ ಬಗ್ಗೆ ಅರಿವು ಮೂಡಿಸೋಡು ಪನ್ಪುನಂಚಿನ ಪಾತೆರನ ಪನ್ನೊಂದು ಪಂಡಿನಂಚಿನ ಶ್ರೀಯುತ ನಾಗರಾಜ್ ಬಜಾಲ್ ಮೇರೆಗೆ ಧನ್ಯವಾದ ಬರಹದ ಮೂಲಕ ಸಹಕಾರ ಮಲ್ತಿನಂಚಿನ KR ಮೇರೆಗೆ ಸ್ಮರಣಿಕೆಯನ್ನು ನೀಡಿದು ಕೊರ್ದು ಸಹಕಾರ ಮಲ್ಪೊಡು ಬಣ್ಣದು ಶ್ರೀಯುತ ಸಂಸ್ಥೆದ ಅಧ್ಯಕ್ಷರ ಜಯರಾಮ್ ಬೇರಡ ವಿನಂತಿ ಬಂದದಿಲ್ಲ. ಅತಿಥಿಗಳು ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬಂದು ವಿನಂತಿ ಬಂದದಿಲ್ಲ. ಸನ್ಮಾನ ಪತ್ರನೇ ಸಂಸ್ಥೆದ ಕೋಶಾಧಿಕಾರಿ ನಂಚಿನ ಸುರೇಶ್ ಮೇರೆ ಮಂಡಿಸೋಡು ಬಣ್ಣದ ವಿನಂತಿ ಬಂದದಿಲ್ಲ. ಶ್ರೀ ಜೈ ವೀರಾಂಜನೇಯ ವ್ಯಾಯಾಮ ಶಾಲೆ ರಿಜಿಸ್ಟರ್ ಕುತ್ತಾರ್ 300 ಇದರ 38ನೇ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಅಪ್ರತಿಮ ಸಂಘಟಕ ಗ್ರಾಮಡೊಂಜಿ ಗೌಜಿ ಅರುವಾರಿ ಶ್ರೀ ಮಾಬಲ್ಟಿ ದೆಪಲಿಮಾರ್ ಇವರಿಗೆ ಪ್ರೀತಿ ಆಧಾರದಿಂದ ಅರ್ಪಿಸುವ ಸನ್ಮಾನ ಪತ್ರ. ದೆಪಲಿಮಾರ್ ಮನೆತನದ ಶ್ರೀ ತ್ಯಾಂಪು ಸಾಲ್ಯಾನ್ ಮತ್ತು ಶ್ರೀಮತಿ ರಾಜೀವಿ ದಂಪತಿಗಳ ಏಕೈಕ ಪುತ್ರನಾಗಿರುವ ಶ್ರೀ ಮಾಬಲ್ಟಿ ದೆಪಲಿಮಾರ್ ಇವರು ಕೃಷಿಕ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ತನ್ನ ವೃತ್ತಿ ಜೀವನದ ಜೊತೆಗೆ ಆಸಕ್ತಿದಾಯಕ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವವರು. ಪ್ರಸ್ತುತ ಇವರು ವೃತ್ತಿಯಲ್ಲಿ ಕೇಬಲ್ ಟಿವಿಯನ್ನು ನಡೆಸುತ್ತಾ ಕೋಸ್ಟಲ್ ಕಮ್ಯುನಿಕೇಷನ್ ನೆಟ್ವರ್ಕ್ CCN ಇದರ ನಿರ್ದೇಶಕರಾಗಿಯೂ 2006ರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿಯೂ ಕಾರ್ಯನಿರ್ವಹಿಸಿದ್ದು E4 ಡಿಜಿಟಲ್ ಇಂಪೋಟೆಕ್ ಇದರ ನಿರ್ದೇಶಕರಾಗಿಯೂ ಕಾರ್ಯನಿರ್ವಹಿಸಿದ್ದರು. ಎಳೆಯ ಪ್ರಾಯದಲ್ಲಿ ಸಾಮಾಜಿಕ ಚಟುವಟಿಕೆಯ ಹಂಬಲ ಅವರಲ್ಲಿ ಮನೆ ಮಾಡಿತ್ತು. 300ನ ಶ್ರೀಜೈ ಹನುಮಾನ್ ಕ್ರೀಡಾ ಮಂಡಳಿ ಬಟ್ಟೆದಡಿ ಸಂಸ್ಥೆಯ ಪ್ರಮುಖರಲ್ಲಿ ಓರ್ವರಾಗಿರುವ ಇವರು ಸಂಸ್ಥೆಯ ಸದಸ್ಯರನ್ನು ಸಾಮಾಜಿಕ ಸೇವಾ ಕಾರ್ಯದಲ್ಲಿ ಹೊರತುಂಬಿಸುವಲ್ಲಿ ನಿಸ್ಸೀಮರು. ಜಿಲ್ಲೆಯಲ್ಲಿಯೇ ಗಮನ ಸೆಳೆದಂತಹ ಗ್ರಾಮಡೊಂಜಿ ಗೌಜಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ.
ಈ ಪ್ರದೇಶದ ಪ್ರತಿ ಮನೆಯ ಮಕ್ಕಳಿಗೂ ತನ್ನ ಪ್ರತಿಭೆಯನ್ನು ಗುರುತಿಸುವ ಅವಕಾಶ ಸಿಗಬೇಕೆಂಬ ಕಣ್ಣೋಟವನ್ನಿಟ್ಟು ಸೌಹಾರ್ದ ಕಲಾ ತಂಡವನ್ನು ರಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿಕೊಳ್ಳುತ್ತಾರೆ. ಭಾರತ ಪ್ರಜಾಸತ್ತಾತ್ಮಕ ಯೋಜನಾ ಫೆಡರೇಷನ್ ಎಂಬ ಯೋಜನಾ ಸಂಘಟನೆಯನ್ನು ಈ ಗ್ರಾಮದಲ್ಲಿ ಕಟ್ಟಿ ಬೆಳೆಸುವಲ್ಲಿ ಮುಂಚೂಣಿಯಲ್ಲಿದ್ದು CPIM ಉಳ್ಳಾಲ ವಲಯ ಸಮಿತಿಯನ್ನು ತನ್ನನ್ನು ತಾನು ತೊಡಗಿಸಿಕೊಂಡು ಜನರ ಮಧ್ಯೆ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿರುವ ಸರಳ ಸಜ್ಜನಿಕೆ ಸ್ವಭಾವದವರಿವರು. 2021 ಡಿಸೆಂಬರ್ನಲ್ಲಿ ನಡೆದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಸ್ಪರ್ಧಿಸಿ ದಾಖಲೆಯ ಮತ ಪಡೆದು ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿ 2023ರಲ್ಲಿ ಪಂಚಾಯತ್ ಸದಸ್ಯತ್ವದ ಪ್ರಥಮ ಅವಧಿಯಲ್ಲಿ 300 ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಗ್ರಾಮದ ಅಭಿವೃದ್ಧಿಯ ದೂರದೃಷ್ಟಿಕೊಂಡು ಹಲವಾರು ಯೋಜನೆಗಳನ್ನು ರೂಪಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಸಾಮಾಜಿಕ ಸೇವಾಂಕ್ಷಿಯಾಗಿರುವ ಇವರು ಭವಿಷ್ಯದಲ್ಲಿ ಜನರ ಆಶೋತ್ತರಗಳಿಗೆ ಸ್ಪಂದಿಸುತ್ತಾ ಯೋಜನೆಗೆ ಸ್ಫೂರ್ತಿಯ ಚಿನ್ಮಯಾಗಿದ್ದು, ಇವರ ಆಡಳಿತಾವಧಿಯಲ್ಲಿ 300 ಗ್ರಾಮ ಪಂಚಾಯತ್ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಡೆಸಲಿ ಎಂದು ಆಶಿಸುತ್ತಾ ಶ್ರೀ ಜೈ ವೀರಾಂಜನೇಯ ವ್ಯಾಯಾಮಶಾಲೆ 38ನೇ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಗೌರವಿಸಿ ಸನ್ಮಾನಿಸಲು ಸಂತಸ ಪಡುತ್ತೇವೆ. ಸಂಸ್ಥೆಗೆ ಏಪಲ ಸಾಲ ಸಹಕಾರ ಕೊರೊಂದು ಎಂಕುಲೊಟ್ಟಿಗೆ ಪ್ರತಿ ಕಾರ್ಯಗಳ ಬೆನ್ನುಲ್ ಬೇದಾಯ್ತದೆ. ಸಂಸ್ಥೆದ ಮಾರ್ಗದರ್ಶಕರಾದುಲ್ಲೇರು ಸದಾ ಯುವಜನ ಸಮುದಾಯಕ್ಕೆ ಒಂಜಿ ಮಾರ್ಗದರ್ಶನ ಕೊರ್ಪುನಂಚಿನ ನಮ್ಮ ನಾಯಕರೇನಿಂಚಿನ ಸನ್ಮಾನ್ಯ ಕೃಷ್ಣಪ್ಪ ಸಾಲಿಯನ್ರೆ ಅವೇ ರೀತಿ ಇತ್ತೆ ಸನ್ಮಾನ ಸ್ವೀಕಾರ ಮಲ್ತದ್ದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದ ಶುಚಿತ್ವದ ಬಗ್ಗೆ ಬಲ ಮಲ್ಲ ಪುದಾರ್ ಪಡೆಯಿನಂಚಿನ ನಾಗರಾಜ್ ಬಜಾಳ್ರೆ ಅವೇ ರೀತಿ ಸಂಸದ ಅಧ್ಯಕ್ಷರೇನಂಚಿನ ಜಯರಾಮ್ ಕುತ್ತಾರ್ರೆ ಹಿರಿಯ ಸ್ಥಾಪಕ ಸದಸ್ಯರು ಬಕ ಮಾಜಿ ಅಧ್ಯಕ್ಷರಾದ ಪುನಂಚಿನ ಕೇಶವಣ್ಣ ಅವೇ ರೀತಿ ಸ್ಥಾಪಕ ಸದಸ್ಯರಾಯನಂಚಿನ ರಾಮಚಂದ್ರನ್ ಅಂಚನೆ ಈ ಸಂಸ್ಥೆದ ಮಾತಾ ಪದಾಧಿಕಾರಿನಕಲೆ ಸದಸ್ಯರೇ ಮೂರು ಸೇರ್ತಿನಂಚಿನ ಮಾತಾ ಕಲಾಭಿಮಾನಿಲೆ ಶ್ರೀ ಜಯ ವೀರಾಂಜನೇಯ ವ್ಯಾಯಾಮ ಶಾಲೆದ 38ನೇ ವರ್ಷದ ಸಂಭ್ರಮಡು ನಮ್ಮ ಮಾತವುಲ್ಲ ಶ್ರೀ ಪಂಚಂತಾಯ ಬಂಟ ವೈದ್ಯನಾಥ ದೈವದ ನೇಮೋತ್ಸವ ಕೋಡೆ ನಡತಿನಂಚಿನ ಸತ್ಯನಾರಾಯಣ ಪೂಜೆ ಬೈಯಗೆ ನಡತಿನಂಚಿನ ರಂಗಪೂಜೆ ನೇತ ಮಾತ ಒಟ್ಟಿಗೆ ಈ ಕಾರ್ಯಕ್ರಮಗೂ ಒಟ್ಟು ಮಲ್ಲ ಒಂಜಿ ಸಂಭ್ರಮನ ಹೆಚ್ಚು ಮಲ್ಪನಂಚಿನ ಬೇಲೆನು ವೀರಾಂಜನೇಯ ವ್ಯಾಯಾಮ ಶಾಲೆ ಇನಿ ವಾರ್ಷಿಕೋತ್ಸವದ ಮುಖಾಂತರ ಸಾಂಸ್ಕೃತಿಕ ಕಾರ್ಯಕ್ರಮದ ಮುಖಾಂತರ ಇನ್ನು ನಡಪ ಒಂದುಂಟು ಬಂದುಲೆ ಶ್ರೀ ಜೈ ವೀರಾಂಜನೇಯ ವ್ಯಾಯಾಮ ಶಾಲೆ ನಮ್ಮ ಯಾನು ಏಪಲ ಪನೊಂದುಲೆ ದಯಪಂಡ ನೆಡ್ದುಂಬು ಬತ್ತಿನ ಒಂಜಿ ಕಾರ್ಯಕ್ರಮ ಅಡ್ಲ ಎಂಕುಲ್ ನೇಕ್ ಬಿನ್ನೆರ್ ಹತ್ತು ಅತಿಥಿ ಹತ್ತು ದಯಪಂಡ ನೆತೊಟ್ಟಿಗೆ ದಿನನಿತ್ಯ ಬೆರೆಪುನಂಚಿನ ನೆತ ಜವನ್ಯರೊಟ್ಟಿಗೆ ದಿನನಿತ್ಯ ಬೆರೆಪುನಂಚಿನ ಮಾತಾ ಕಾರ್ಯಡ್ಲ ತನ್ನ ತಾನು ತೊಡಗಿಸೊಂದುಪುನಂಚಿನ ಒಂಜಿ ಸದಸ್ಯ ಆದುಲ್ಲೆ ಅಂಡ ಇನ್ನಿತ ವೀರಾಂಜನೇಯ ವ್ಯಾಯಾಮ ಶಾಲೆ ಈ ನಮ್ಮ ಕುತ್ತಾರ ಜಾತ್ರೆಂದೇ ದಯಪಂಡ ಕರಿನ ಕೆಲವು ವರ್ಷದಿಂಚ ವಿಷ್ಣುಮೂರ್ತಿ ದೇವಸ್ಥಾನದ ಸುತ್ತ ನಡಪನಂಚಿನ ನಮ್ಮ ಪಂಚಂತಾಯ ದೈವದ ನೇಮೋತ್ಸವನ ಕುತ್ತಾರ ಜಾತ್ರೆ ಪನ್ಪನ ರೀತಿಯ ಒಂಜಿ ವಿಜೃಂಭಣೆ ಆಚರಣೆ ಮಲ್ಪನೆತ ಪಿರೋಡು ವೀರಾಂಜನೇಯ ವ್ಯಾಯಾಮ ಶಾಲೆದ ಪಾತ್ರ ಮಲ್ಲ ಉಂಟು ದಯಕ್ ಬಂಡ ನಮ್ಮ ಬಾಲ್ಯಡು ಎಲ್ಲಿ ಒಪ್ಪುನಾಗ ಈ ನೇಮ ನಮ್ಮ ಬರಿತ ಕಲ್ಕಾರದ ಕಂಡಡ ಒಂದಿತ್ತು ಅವರದ್ದು ಪಕ್ಕ ವಿಷ್ಣುಮೂರ್ತಿ ದೇವಸ್ಥಾನ ಕರೆನ 35 ವರ್ಷದ ಆರಂಭ ಈ ಜಾತ್ರೆಗೆ ಆ ಜಾತ್ರೆದ ಪ್ರತಿ ವರ್ಷಲ ವಾರ್ಷಿಕೋತ್ಸವದ ಮುಖಾಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಕೊರ್ಪನ ಮುಖಾಂತರ ಈ ಬೈದಿನ ಬಿನ್ನೆರೆಗೆ ಊರದ ಜನಕ್ಲೆಗೆ ಈ ಜಾತ್ರೆದ ಸಂಭ್ರಮನು ನನಾತಿ ಹೆಚ್ಚು ಮಲ್ಪನಂಚಿನ ಮಹತ್ತರ ಬೇರೆಯನ್ನು ವೀರಾಂಜನೇಯ ವ್ಯಾಯಾಮ ಶಾಲೆ ಮಲ್ತೊಂದುಂಟು ವೀರಾಂಜನೇಯ ವ್ಯಾಯಾಮ ಶಾಲೆ ನಮ್ಮ ಮಾತೆಲ್ಲ ತುಯಿಲಕ್ಕನೆ ಇನಿ ಒಂಜಿ ಕಡೆ ಮಾಬಲ ಹೆಗ್ಡೆ ಪಾತೇರಿಯರು ಇತ್ತೆ ನಾಗರಾಜ್ ಬಜಾರ್ ಪಾತೇರಿಯರು ಪಾತೇರಿನಾಗ ಬಂಡೇರು ದಯಪಂಡ ಒಂಜಿ ಶಿಸ್ತುಬದ್ಧವಾಯಿನಂಚಿನ ಯೋಜನೆಗಳ ತಂಡ ನಮ್ಮಡ ಉಂಡು ಮುಲ್ಪ ಅಂದು ಉಪ್ಪೊಡುಂದಂಡ ಆಯ್ತ ಪಿರೋಡು ಆ 38 ವರ್ಷದ ತುಂಬು ಆರಂಭ ಆನಾಗ ವಾ ಉದ್ದೇಶದ ಸ್ಥಾಪನೆ ಮಾಡ್ತೀನಂಚಿನ ಆನಿದ ಯುವಕಿಯರು ಅವು ಕೆಲವರು ನಮ್ಮೊಟ್ಟಿಗೆ ಇನಿ
ಆ್ಯಕ್ಟಿವ್ ಆದ ಉಳ್ಳೇರು ಅತನ ಕೆಲವರು ನಮ್ಮನೆ ಅಗಲ್ದು ಬೆರೆಯಾವು ಆ ಅಕಲ ಮಾತೇರ್ನಲ್ಲ ಆದರ್ಶ ಮಾರ್ಗದರ್ಶನದ ಭಾಗವಾದ ಹೊಸ ಜವನಿಯರು ಹೊಸತನೊಟ್ಟು ಪೋನಾಗ ಮಾತ್ರ ಖಂಡಿತವಾದ್ಲ 38 ವರ್ಷಗಳ ಈ ಪೊರ್ತುಗಳ ಒಂದು ಆಕರ್ಷಣೀಯವಾದ ಮಲ್ಪರ ಸಾಧ್ಯ ಉಂಡು ಬಂದ್ಬಿಟ್ಟು ತೊಚ್ಪಾದಕೊರ್ರೆ ಇನ್ನು ವೀರಾಂಜನ ವ್ಯಾಯಾಮ ಶಾಲೆಗೆ ಸಾಧ್ಯ ಆತನು ಇತ್ತೆ ನಮ್ಮನ್ನು ಸನ್ಮಾನ ಮಲ್ಪನಾಗ ಬಂಡೇರು ಯಾನು ಸನ್ಮಾನಕ್ಕೆ ಏತು ಅರ್ಗ ಇಂಚಿನ ಅಂತ ಗೊತ್ತಿಜ್ಜಿ ಆಂಡ ಸನ್ಮಾನ ಮಲ್ಪನಾಗ ಹಲವಾರು ಕಾರ್ಯಕ್ರಮಗಳನ್ನು ಬಂಡೇರು ಬಹುಶಃ ಖಂಡಿತವಾದಲ 300 ಗ್ರಾಮಡೊಂಜಿ ಗೌಜಿ ಅವು ಒಂದು ವೈಯಕ್ತಿಕವಾಯಿನ ಕಾರ್ಯಕ್ರಮ ಆಗ್ತವೆ ಅವು ಈ ಊರದ ಈ ಗ್ರಾಮದ ಮಾತೇರ್ಲ ಒಂದು ಸಮಾನ ಮನಸ್ಸದ ಯುವಕರು ಒಟ್ಟು ಸೇರಿದ ಆಲೋಚನೆ ಮಾಡ್ತೀನಂಚಿನ ಒಂದು ಕಾರ್ಯಕ್ರಮ ಗ್ರಾಮಡೊಂಜಿ ಗೌಜಿ ಅದಕ್ಕೆ ವೀರಾಂಜನ ವ್ಯಾಯಾಮ ಶಾಲೆದ ಮಲ್ಲ ಪಾತ್ರ ಉಂಟು ಅದೇ ರೀತಿ ನಮ್ಮ ಬೇತೆ ಬೇತೆ ಕ್ಷೇತ್ರೋಡು ಹೆಂಚಿನ ಇನಿ ಗುರುತಾತ ಆ ಗುರುತದ ಪಿರವಡು ಖಂಡಿತವಾದ ವೈಯಕ್ತಿಕವಾದ ಒರಿ ಉಪ್ಪರ ಸಾಧ್ಯನೇ ಇಜ್ಜಿ ದಯಮಾಡಿ ಪ್ರತಿ ಒಂಜಿ ಬೇಲದ ಪಿರವಡ್ಲ ಈ ಗ್ರಾಮದ ಬೇತೆ ಬೇತೆ ಸಮಾನ ಮನಸ್ಸದ ಯುವಕರನ ಸಂಘ ಇತ್ತಂದಂಡ ಮಾತ್ರ ಈ ಗ್ರಾಮದ ಬೇತೆ ಬೇತೆ ಅಭಿವೃದ್ಧಿದ ಬಗ್ಗೆ ಆಲೋಚನೆ ಮಲ್ಪರ ಸಾಧ್ಯವು ಯೋಜನೆಗಳ ಶಿಸ್ತುಬದ್ಧವಾಯಿನಂಚಿನ ಒಂಜಿ ಸಂಸ್ಕೃತಿನ ಮೂಡಿಸೋರ ಸಾಧ್ಯವು ಆ ಮುಖಾಂತರ ಒಂಜಿ ಒಡ್ಡ ಜನಚಲುವಳಿನ ಕಟ್ಟರ ಸಾಧ್ಯವು ಪನ್ಪುನ ನಮ್ಮ ಅರ್ಥ ಮಲ್ತು ನೋಡಾಪುಂಡು ಎಂಕುಲು ಒರಿಯಾದ ಒಂಜಿ ಎಂಜಿನ ಹೀರೋಯಿಸಮ್ ಹತ್ತು ನಮ್ಮ ಎಂಜಿನ ಐತನಲ್ಲ ಸಾಮೂಹಿಕ ತೀರ್ಮಾನವಾದ ಬೊಕ್ಕ ವೈಯಕ್ತಿಕ ಜವಾಬ್ದಾರಿ ನಡಪೊಂದು ಬತ್ತಿ ನಡೆದಾದ್ರೆ ನಮ್ಮ ಎಂಕಲ್ನಂಚಿನ ಹಲವಾರು ಜನ ಎಂಕ್ಲಿಗೆ ಈ ಅವಕಾಶ ದಿಗ್ದುಪ್ಪೆರವು ಅಂಚಿನ ಹಲವಾರು ಜನ ನಮ್ಮ ನಡುಟು ಉಳ್ಳೇರು ಆ ದಿಸೆಟ್ಟು ಒಂಜಿ ಎಡ್ಡೆ ಯಶಸ್ವಿ ಆಯ್ನ ತಂಡ ಇನಿ ನಮ್ಮಡ ಉಂಡು ಇನಿ ನಾಗರಾಜರ ಪಂಡೇರು ದಯಮಂಡ ಯುವಕ ಮಂಡಲಗಳು ಆತನ ಸಂಘ ಸಂಸ್ಥೆಗಳು ಆರಂಭ ಆಪುಂಡು ಪೋಪುಂಡು ಅಂಡ ಇತ್ತೀಚಿನ ದಿನಟ್ಟು ಖಂಡಿತವಾದ ಯುವಕಿಯರನ್ನು ಒಂಜಿ ಒಟ್ಟುಗೂಡಿಸೋದು ಕುಳ್ಳಾರ ಭಾರಿ ಕಷ್ಟ ದಯಪಂಡ ಒಂಜಿ ಹೊಸತನ ಪ್ರತಿ ದಿನಲ ಹೊಸತನನ್ನು ಬಯಸುವರು ಪ್ರತಿದಿನಲ ಎಲ್ಲೆಲ್ಲ ಸಿಕ್ಕಪುಟ್ಟ ವಿಷಯಕ್ಕೆ ಮಾತ್ರ ಖುಷಿ ಪಡವೇರು ಒಂಜಿ ಶಾಶ್ವತವಾಯಿನಂಚಿನ ದೂರದೃಷ್ಟಿ ಉಪ್ಪುನಂಚಿನ ಯುವಕರ ತಂಡ ಇನಿ ನಮ್ಮ ನಡು ಭಾಳ ಕಷ್ಟ ಅವಕ್ಕೆ ಹಿರಿಯಕಲ್ನ ಮಾರ್ಗದರ್ಶನ ಬಕ ಯುವಕರನ್ನ ಒಂಜಿ ಹೊಸತನ ಒಟ್ಟು ಸೇರಿದ ಪೋಂಡ ಮಾತ್ರ ಸಾಧ್ಯ ದಯಪಂಡ ಇನ್ನಿತ ಯುವಕರು ಒಂಜಿ ಟೆಂಪರರಿ ಖುಷಿ ಇಟ್ಕೆ ಮಾತ್ರ ಒಲ್ಲೇರು ತಾತ್ಕಾಲಿಕವಾಯಿನಂಚಿನ ಖುಷಿ ಇನ್ನಿತ ಎಲ್ಲಗಿಜ್ಜಿ ಅಪ್ಪ ಆ ಪೊರ್ತುಲು ಒಂಜಿ ಎಡ್ಡೆ ಬದ್ಧತೆ ಇತ್ತಿನಂಚಿನ ಒಂಜಿ ಸೈದ್ಧಾಂತಿಕವಾಯಿನಂಚಿನ ತಿಳುವಳಿಕೆ ಇತ್ತಿನಂಚಿನ ಯುವಕರನ್ನ ತಂಡ ಕಟ್ಟೋಡಂಡ ಭಾರಿ ದೂರದೃಷ್ಟಿ ಇತ್ತಿನಂಚಿನ ಭಾರಿ ಹಿರಿಯಕಲ್ನಂಚಿನ ಮಾರ್ಗದರ್ಶನ ಇತ್ತಿನ ಮಾತ್ರ ಒಂದು ಸಾಧ್ಯವು ಬಕ ಅಕ್ಕಲ್ ನಡತಿನಂಚಿನ ಸಾಧ್ಯದ ಆಶಯಗಳನ್ನ ನಮ್ಮ ಅರ್ಥ ಮಲ್ತನ ಮಾತ್ರ ಸಾಧ್ಯವು ಆ ದಿಸೆಟ್ಟು ವೀರಾಂಜನ ವ್ಯಾಯಾಮ ಶಾಲೆ ಒಂದು ಯಶಸ್ವಿಯಾದ ನಡಪಡು ಭವಿಷ್ಯದ ದಿನ ನನಾತ್ ಈ ಜಾತ್ರೆ ಇಂಚಿನ ಉಂಡ ಇಂಚಿನ ಜಾತ್ರೆದ ಉತ್ಸವದ ಒಟ್ಟಿಗೆ ಸಾಮಾಜಿಕವಾದ ದಯಬಣ್ಣ 300 ಗ್ರಾಮಡು ಹಲವಾರು ಸಮಾನ ಮನಸ್ಸದ ಯುವಕರನ್ನ ತಂಡ ಉಂಡು ಆ ಮಾತಾ ತಂಡದೊಟ್ಟಿಗೆ ಒಟ್ಟಿಗೆ ಸೇರಿದು ಒಂದು ಎಡ್ಡೆ ಗ್ರಾಮದ ಅಭಿವೃದ್ಧಿ ಕಲ್ಪನಂಚಿನ ವ್ಯವಸ್ಥೆ ಮಲ್ಪಡು ಆ ಮುಖಾಂತರ ಈ ಗ್ರಾಮಡು ನಮ್ಮ ವೀರಾಂಜನ ವ್ಯಾಯಾಮ ಶಾಲೆ ನಮ್ಮ ಉಳ್ಳಾಲಡು ಜಿಲ್ಲೆಡು ಒಂದು ಎಡ್ಡೆ ಗುರುತಾವಡು ಬಂದು ಆಶಿಸೊಂದು ಎಂಕಿ ಅಧ್ಯಕ್ಷ ನೆಲೆಡು ಪಾತ್ರೆ ಅವಕಾಶ ಕೋರನಿಗೆ ಮಾತೆರಳು ವಂದಿಸದೆ ನರಡು ಪಾತ್ರೆ ಉಂಟು ಅಕೇರಿದಂಥ ಧನ್ಯವಾದ ಸಮರ್ಪಣೆ ಧನ್ಯವಾದನೆ ಶ್ರೀಯುತ ದಿವ್ಯರಾಜ್ ತೇವಲ ನೆರವೇರಿಸಿಕೊಂಡು ವಿನಂತಿ ಮಂತಂದಿಲ್ಲ. ವಿಜಯ್ ವೀರಾಂಜನೇಯ ವ್ಯಾಯಾಮ ಶಾಲೆ ರಿಜಿಸ್ಟರ್ಡ್ ಕುತ್ತಾರ್ 300 ಇದರ 38ನೇ ವಾರ್ಷಿಕೋತ್ಸವದ ಈ ಸಂಭ್ರಮದಲ್ಲಿ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸತಕ್ಕಂತಹ 300 ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂಥ ಶ್ರೀಯುತ ಮಾಬಲ್ಟಿ ದೆಪ್ಪಿಲಮರ್ ಇವರಿಗೆ ಧನ್ಯವಾದವನ್ನು ಕೋರುತ್ತಿದ್ದೇನೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಸಭಾಧ್ಯಕ್ಷರಾದಂಥ ಕರ್ನಾಟಕ ರಾಜ್ಯಸಭಾ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಶ್ರೀಯುತ ಯುಟಿ ಖಾದರ್ ಇವರಿಗೂ ಧನ್ಯವಾದವನ್ನು ಕೋರ್ತಿದ್ದೇವೆ. ಹಾಗೆಯೇ ಇನ್ನೊಬ್ಬರು ಮುಖ್ಯ ಅತಿಥಿಯಾಗಿ ಶ್ರೀ ಮಾಬಲ್ ಹೆಗ್ಡೆ ಮಾಗನತಡಿ ಟ್ರಸ್ಟಿ ಪಂಜಂದಯ ಬಂಟ ವೈದ್ಯನಾಥ ಹಾಗೂ ಕೊರಗ ತನಿಯ ದೈವದ ಆದಿಸ್ಥಳ ಕುತ್ತಾರು 300 ಇವರಿಗೂ ಧನ್ಯವಾದವನ್ನು ಕೋರುತ್ತಿದ್ದೇವೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಯುತ ಅಧ್ಯಕ್ಷರಾದಂಥ ಪಕ್ಕಲಡ್ಕ ಯುವಕ ಮಂಡಳಿ ಇದರ ಅಧ್ಯಕ್ಷರಾದಂಥ ನಾಗರಾಜ್ ಬಜಲ್ ಇವರಿಗೂ ಧನ್ಯವಾದವನ್ನು ಕೋರುತ್ತಿದ್ದೇವೆ. ಹಾಗೂ ನರಿಂಗನ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದಂಥ ಶ್ರೀಯುತ ನವಾಜ್ ನರಿಂಗನ ಅವರಿಗೂ ಧನ್ಯವಾದವನ್ನು ಕೋರುತ್ತಿದ್ದೇವೆ. ಹಾಗೂ ನಮ್ಮ ಸಂಸ್ಥೆಯ ಹಿತೈಷಿರ ಆದಂತಹ ರೈತ ಮುಖಂಡರಾದಂಥ ಕೃಷ್ಣ ಸಾಲಿಯನ್ನು ಅವರಿಗೂ ಧನ್ಯವಾದವನ್ನು ಕೋರುತ್ತಿದ್ದೇವೆ. ಹಾಗೂ ನಮ್ಮ ಶಾಲೆಯ ಅಧ್ಯಕ್ಷರಾದಂತಹ ಜಯರಾಮ್ ಕುತ್ತಾರ್ ಅವರಿಗೂ ಧನ್ಯವಾದವನ್ನು ಕೋರ್ತಿದ್ದೇವೆ. ಹಾಗೂ ನಮ್ಮ ಸಂಸ್ಥೆಯ ಹಿತೈಷಿ ಹಾಗೂ
ಹಿತೈಷಿಯರಾದಂಥ ಸ್ಥಾಪಕ ಸದಸ್ಯರಾದಂಥ ಕೇಶವ್ ಕುತ್ತಾರ್ ಇವರಿಗೂ ಧನ್ಯವಾದವನ್ನು ಕೋರ್ತಿದ್ದೇವೆ. ಹಾಗೂ ನಮ್ಮ ಸಂಸ್ಥೆಯ ಸ್ಥಾಪಕ ಸದಸ್ಯರಾದಂಥ ರಾಮಚಂದ್ರ ತೇವಲ ಇವರಿಗೂ ಧನ್ಯವಾದವನ್ನು ಕೋರ್ತಿದ್ದೇವೆ. ಹಾಗೂ ನಮ್ಮ ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ಸ್ಥಳಾವಕಾಶವನ್ನು ನೀಡಿದ ಕೃಷ್ಣ ಕುಣಿಕುಲ್ಲಯ್ಯ ಇವರಿಗೂ ಧನ್ಯವಾದವನ್ನು ಕೋರುತ್ತಿದ್ದೇವೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರಿಗೂ ಧನ್ಯವಾದವನ್ನು ಕೋರುತ್ತಿದ್ದೇವೆ. ಹಾಗೂ ಈ ಒಂದು ಕಾರ್ಯಕ್ರಮದ ಉಳ್ಳಾಲ ಪೊಲೀಸ್ ಠಾಣೆ ಸಿಬ್ಬಂದಿಗಳಿಗೂ ಧನ್ಯವಾದವನ್ನು ಕೋರುತ್ತಿದ್ದೇವೆ. ಹಾಗೂ ನಮ್ಮ ಸ್ಥಳೀಯರಾದಂತಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ಥಳೀಯರಾದಂಥ ಮೀನಾಕ್ಷಿ ಗಿರಿಮೂಲೆ, ರಾಘವ ಗಿರಿಮೂಲೆ, KS ಟೈಲರ್, ಸುಂದರ್ ಗಿರಿಮೂಲೆ ಇವರಿಗೂ ನಮ್ಮ ಸಂಸ್ಥೆಯಿಂದ ಧನ್ಯವಾದವನ್ನು ಕೋರ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂತಹ ಸುನಿಲ್ ತೇವ್ಲ, ಸ್ವೀಕೃತ್ ಬಾಕಿಮಾರ್, ಕವನಾಯರ್ ಬೆಟ್ಟ ಅವರಿಗೂ ಧನ್ಯವಾದವನ್ನು ಕೋರುತ್ತಿದ್ದೇನೆ. ಇಲ್ಲಿಗೆ ನನ್ನ ಈ ಪುಟ್ಟ ಧನ್ಯವಾದವನ್ನು ಮುಗಿಸ್ತಿದ್ದೇನೆ. क्रिकेट का छक्का मैं अलादीन, तू मेरा जिन, मैं अधूरा तेरे बिन, तू मेरी बोली का सिक्का, तू ही दिलदार मेरा पक्का, तू अलादीन, मैं तेरा जिन, मैं अधूरा तेरे बिन, मैं किसी से कम नहीं, तूने सिखाया जीने का नुस्खा, यही तूने बताया, नाच मेरी जा ओके मगन तू, छोड़ के सारे किंतु परंतु, नाच मेरी जा ओके मगन तू, छोड़ के सारे किंतु परंतु, मतलबी हो जा जरा मतलबी, दुनिया की सुनता है क्यों, खुद की भी सुन ले कभी, मतलबी हो जा जरा मतलबी, दुनिया की सुनता है क्यों, खुद की भी सुन ले कभी, कुछ